ಕಿಲಾಡಿ ಪುಟಾಣಿಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಿನಿ ಮಿಲ್ಕ್, ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟ, ಕುಲಶೇಖರ, ಮಂಗಳೂರು. ನಮಸ್ತೆ ವೀಕ್ಷಕರೇ, ಕಿಲಾಡಿ ಪುಟಾಣಿಗಳು ಸ್ಪಾನ್ಸರ್ಡ್ ಬೈ ನಂದಿನಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿ ಭಾನುವಾರ ಕೂಡ ಬಂದೇ ಬರ್ತೀವಿ 8 ಗಂಟೆಗೆ. ಅಂಡ್ ಮಕ್ಕಳಂತೂ ರೆಡಿ ಇದ್ದಾರೆ ನಮ್ಮ ಜೊತೆ ಮಾತಾಡಲಿಕ್ಕೆ. ಹಾಯ್ 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 ಹಾಯ್. ಓಕೆ, ನಿಮ್ಮ ಹೆಸರಿಗೆ? ಪ್ರಿಯತಾಸಿನಿ. ಪ್ರಿಯತಾಸಿನಿ. ನಂದು ಕಾರ್ತಿಕಸಿನಿ. ನಂದು ಹೆಸರಿಗೆ ಗೊತ್ತಿಲ್ಲ ನಿಮ್ಗೆ? ಹೇಳಿ. ಕಾರ್ತಿಕ್. ಕಾರ್ತಿಕ್. ಓಕೆ, ನಿಮ್ಮ ಹೆಸರು ಪ್ರಿಯತಾಸಿನಿ ಅಲ್ಲ? ಯಾರು ಮರದು ಪ್ರಿಯತಾಸಿನಿ? ಪ್ರಿಯದರ್ಶಿನಿ ಅಲ್ಲ? ಓಕೆ, ಪ್ರಿಯತಾಸಿನಿ ಪ್ರಿಯದರ್ಶಿನಿ. ಓಕೆ, ಎಷ್ಟನೇ ಕ್ಲಾಸ್ ನೀವು? ಯುಕೆಜಿ. ಓಕೆ, ನಾನು ಎಷ್ಟು ಕೆಜಿ? ಅಯ್ಯೋ ದೇವ, ನಾನು ಎಷ್ಟು ಕೆಜಿ? ನೀವು ಯುಕೆಜಿ, ನಾನು CKG. ಹೌದಾ? ಓಕೆ, ನಿಮ್ದು UKG ಅಲ್ಲ? UKG C ಸೆಕ್ಷನ್. ಓಕೆ, UKG C ಸೆಕ್ಷನ್. ಓಕೆ, ಸೊ ನಾನು ಎಷ್ಟು ಕೆಜಿ ಅಂತ ನೀವು ಕೇಳಿದಲ್ಲ? 25. ನೀವೆಷ್ಟು? 13 ಕೆಜಿ ಅಂತ ಅಲ್ಲ? ಅಲ್ಲ, ಕರೆಕ್ಟ್. ಓಕೆ, ಯಾರಿದ್ದು ಹೇರ್ ಸ್ಟೈಲ್ ಎಲ್ಲ ಮಾಡಿದ್ದು? ಹೀಗೆ ಹೇಳಿದ್ರಿ ಯಾರು? ಅಮ್ಮ ಮಾಡಿದ್ದು. ಇದು ಸ್ಟಿಕ್ಕರ್ ಯಾರು ಇಟ್ಟದ್ದು? ವಾಚ್ ಯಾರು ಕಟ್ಟಿದ್ದು? ಬ್ಯಾಂಗಲ್ಸ್ ಯಾರು ಹಾಕಿದ್ದು? ಚೈನ್ ಯಾರು ಹಾಕಿದ್ದು? ಎಲ್ಲ ಅಮ್ಮ ಮಾರ್ರೆ ಅಲ್ಲ? ಮತ್ತೆ ನೀವ್ ಹಾಕಿದ್ದ? ಮತ್ತೆ ಅಮ್ಮ ಹೆಸರಿಗೆ? ಅಮ್ಮನ ಹೆಸರಿಗೆ? ಲತಾ. ಓಕೆ, ನಿಮ್ಮ ಹಲ್ಲು ಏನ ಈಗ ಅದದ್ದು ಸ್ವಲ್ಪ ಗ್ಯಾಪ್ ಇದೆ? ಚಾಕ್ಲೇಟ್ ತಿಂದದ್ದಾ? ಚಾಕ್ಲೇಟ್ ತಿಂದ್ರೆ ನೀವು? ಓಕೆ, ಯಾವ ಚಾಕ್ಲೇಟ್ ಇಷ್ಟ ನಿಮ್ಗೆ? ಡೈಲಿ ಮಿಲ್ಕ್. ಎಂತದು ಡೈಲಿ ಮಿಲ್ಕ್ ಮಾರ್ರೆ? ನಂಗೆ ಐಸ್ ಕ್ರೀಮ್ ಇಷ್ಟ. ನಂದು ನಿಮ್ಗೆ ಐಸ್ ಕ್ರೀಮ್ ಇಷ್ಟ. ಓಕೆ, ಐಸ್ ಕ್ರೀಮ್. ಓಕೆ ಓಕೆ, ಯಾರು ನಿಮ್ಗೆ ಐಸ್ ಕ್ರೀಮ್ ಫ್ಲವರ್ ಬಕ್ಕ ಮಕ್ಕ? ಮತ್ತೆ ಐಸ್ ಕ್ರೀಮ್ ಫ್ಲವರ್. ಐಸ್ ಕ್ರೀಮ್ ಫ್ಲವರ್ ಉಂಟಾ ಮಾರ್ರೆ? ಅದು ಯಾವ್ದು? ಅಲ್ಲ, ಸ್ಟಾಪ್ಲಲ್ಲಿ ಒಂದು ಸ್ಟಾಪ್ ಅಲ್ಲಿ ತಗೊಂಡು ಐಸ್ ಕ್ರೀಮ್ ತಗೊಂಡು ತಿಂದು ಹೋಗುದಲ್ಲ? ಸ್ಟಾಪ್ ಅಲ್ಲಿ ಯಾವ್ದು? ಬಸ್ ಸ್ಟ್ಯಾಂಡ್ ಅಲ್ಲಿ? ಓಕೆ, ಯಾವ್ದು? ಅಂಗಡಿಯಲ್ಲಿ. ಓಕೆ ಓಕೆ, ಆಯ್ತು. ಓಕೆ, ನೋಡೋಣ. ನಿಮ್ಮ ಹೆಸರು ಹೇಗೆ? ನಿಮ್ಮ ಹೆಸರು ಹೇಗೆ? ನಿಶಾ, ಪ್ರಿಯಾ, ಲತಾ, ತ್ರಿಶಾನಿ. ಓಕೆ, ತ್ರಿಶಾನಿ ಇವರ ಹೆಸರು. ನೀವು ಏನ್ ಕಲಿಯುವುದು? ಏನ್ ಕಲಿತಿದ್ದೀರಾ? UKGಯಾ? LKGಯಾ? ಸೆಕೆಂಡ್ PUCಯಾ? LKG. ಓಕೆ, ನೀವು ಯಾವುದು? UKG. ನೀವು LKG ಅಲ್ಲ? ಓಕೆ, ನಿಮ್ದು ಟೀಚರ್ ಯಾರು? ಟೀಚರ್ ತುಂಬಾ ಪಾಪ ನೋಡಿ. ಯಾರದು ಟೀಚರ್? ಯಶೋಧ ಟೀಚರ್ ಅಲ್ಲ? ಯಶೋಧ ಟೀಚರ್, ಲತಾ ಟೀಚರ್, ಕಮಲ ಟೀಚರ್, ಗೀತಾ. ಓ ದೇವ, ಗೀತಾ ಟೀಚರ್ ಅಲ್ಲ? ಓಕೆ, ಸೊ ಆಗ್ಲಿ. ಯಾರು ಬಂದಿದ್ದಾರೆ ಮನೆಯಿಂದ? ಯಾರೆಲ್ಲ ಬಂದಿದ್ದಾರೆ? ಅಪ್ಪ ಬಂದಿದ್ದಾರಾ? ಅಮ್ಮ ಬಂದಿದ್ದಾರಾ? ಓಕೆ ಓಕೆ, ನೀವೀಗ ಜಾರ್ಬಂಡಿ ಅಂದ್ರೆ ತುಂಬಾ ಇಷ್ಟ ಅಲ್ಲ ನಿಮ್ಗೆ? ಓಕೆ, ಗೊತ್ತಾಗ್ತದೆ ನಿಮ್ಮನ್ನು ನೋಡುವಾಗ. ಓಕೆ, ಎಸ್. ಇವ್ರ ಹೆಸರು ಹೇಗೆ ಕೇಳಿದ್ರಾ? ಇಲ್ಲಲ್ಲ? ಓಕೆ, ಅವ್ರ ಹತ್ರ ಕೇಳುವ. ಓಕೆ, ನಿಮ್ಮ ಹೆಸರಿಗೆ? ದೇಶಿಕ್. ಓಕೆ, ಎಷ್ಟನೇ ಕ್ಲಾಸ್ ನೀವು? UKG. ಹೌದಾ? ಡೌಟ್ ನಂಗೆ. ನೀವು ಬಾಲ್ವಾಡಿ ಅಂತ ಇಲ್ವಾ? UKG. ಓಕೆ, ಯಾರು ನಿಮ್ಮ ಟೀಚರ್? ಶಶಿ ಅಂಕಲ್. ಯಾರು ಮಾಡಿದ್ದು? ಶಶಿ ಅಂಕಲ್ ನಿಮ್ಮ ಟೀಚರಾ? ಅಯ್ಯಯ್ಯೋ, ಶಶಿ ಅಂಕಲ್. ಮತ್ತೆ ಶಶಿಲೇಖಾ. ಓಕೆ, ಸಾರಿ, ಶಶಿಲೇಖಾ. ಅದು ಶಶಿ ಅಂಕಲ್ ಅದಲ್ಲ? ಸ್ವಲ್ಪ ಈಗ ಮಳೆಗಾಲ ಅಲ್ಲ, ಸ್ವಲ್ಪ ಸ್ಲಿಪ್ ಆಗ್ತದೆ ಅಲ್ಲ? ಓಕೆ, ಏನಿವತ್ತು ಬೆಳಿಗ್ಗೆ ತಿಂಡಿ? ದೋಸೆ. ಎಷ್ಟು ತಿಂದ್ರಿ? ಒಂದು. ಯಾಕೆ ಒಂದು ಸಾಕಾಯ್ತಾ? ಎಷ್ಟು ದೊಡ್ಡದು ದೋಸೆ ಮಾರು? ಎಷ್ಟು ದೊಡ್ಡ ದೋಸೆ ನಿಮ್ಗೆ? ಹೌದಾ? ಯಾರು ಮಾಡೋದು ದೋಸೆ? ಅದು ಅಮ್ಮ ಮಾಡುದಾ? ಓಕೆ, ಸೊ ದೋಸೆ ತಿಂದ್ರಿ, ಅದಕ್ಕೆ ಏನಿತ್ತು? ಚಟ್ನಿ ಇತ್ತಾ? ಮತ್ತೆ ಎಂತ ದೋಸೆ ತಿಂದದ್ ಮಾರ ನೀವು? ಬರೀ ದೋಸೆ. ಅಮ್ಮನೆ ಪುರ್ಸೊತ್ತಿಲ್ವಾ ಚಟ್ನಿ ಮಾಡ್ಲಿಕ್ಕೆ? ಉಂಟು. ಮತ್ತೆ ಮೊನ್ನೆ ಅಮ್ಮ ಬೈದ್ರಲ್ಲ, ಯಾಕೆ ಬೈದದ್ದು? ಎಂತಕ್ಕೆ? ಫ್ರಿಜ್ ಇದೆ ಅಂತದೊಂದು ಎಂತ ಇತ್ತಲ್ಲ? ಫ್ರಿಜ್ ತೆಗ್ದದಂದ್ರೆ ಹೇಗೆ ತೆಗ್ದದ್ದು? ಬಿಸಾಡಿದ ಫ್ರಿಜ್ ಅನ್ನು ಒಳಗೆ? ಮತ್ತೇನ್ ಮಾಡಿದ್ರು? ಯಾಕೆ ಅಂದ್ರೆ ಫ್ರಿಜ್ ತೆಗ್ದು ಬಿಸಾಡಿದ್ದು? ಓಹೋ, ಎಲ್ಲಿ ಬಿಸಾಡಿದ್ದು ಅವರು?
ಕೆಳಗೆ ನೀವು ಎಲ್ಲಿರುದು ಹೇಳಿ? ಮೇಲೆ ಇರುದಾ? ಓಕೆ, ಫ್ಲಾಟ್ ಅಲ್ಲಿ ಇರುದಾ ನೀವು? ಫ್ರಿಡ್ಜ್ ಅನ್ನ ಕೆಳಗೆ ಬಿಸಾಡಿದ ನಿಮ್ಮ ಅಣ್ಣ. ಈಗ ಫ್ರಿಡ್ಜ್ ಅಲ್ಲಿ ಉಂಟು? ಅಲ್ಲ, ಬಿಸಾಡಿದ ಅಂತ ಹೇಳ್ತೀರಿ ಮಾರ್ರೆ. ಈಗ ಕೆಳಗೆ ಹೋಯ್ತು, ಈಗ ಇರುದು ಮೇಲಲ್ಲ ನೀವು. ಫ್ರಿಡ್ಜ್ ಅಲ್ಲಿ ಉಂಟು, ಈಗ ಕೆಳಗೆ ಇಲ್ವಾ? ಕೆಳಗೆ ಮೇಲೆಯಾ? ಅದೇ ಹೇಗೆ ಮಾರ್ರೆ, ನಿಮ್ದು ಕ್ಯಾಲ್ಕುಲೇಷನ್ ರಾಂಗ್ ಉಂಟು. ಈಗ ಒಮ್ಮೆ ಬಿಸಾಡಿದ ನಂತರ ಕೆಳಗೆ ಹೋಗುದಲ್ಲ ಫ್ರಿಡ್ಜ್, ಮತ್ತೆ ಮೇಲೆ ಹೇಗೆ ಬರುದು? ನೀವೇ ತಗೊಂಡು ಬಂದದ ಮತ್ತೆ? ಅಮ್ಮ ಬಜಿ ಪಾಪ ಅಲ್ಲ. ಓಕೆ, ಸೊ ನಿಮ್ಗೆ ಏನು ಇವತ್ತು ತಿಂಡಿ? ಏನ್ ತಿಂದ್ರಿ ಇವತ್ತು? ನೀರ್ ದೋಸೆ. ನೀರ್ ದೋಸೆ ತಿಂದ್ರ ನೀವು? ಎಷ್ಟು ತಿಂದ್ರಿ ನೀರ್ ದೋಸೆ? ಯಾಕೆ ಅವರು ಒಂದು ನೀವು ಒಂದು ಸಾಕಾಯ್ತಾ ಒಂದು ನೀರ್ ದೋಸೆ? ಓಕೆ, ನಿಮ್ಗೆ ಏನ್ ತಿಂಡಿ ಇವತ್ತು? ಇವ್ರಿಗೆ ನಿಮ್ಗೆ ಗೊತ್ತಾಯ್ತು? ಹೇಗೆ ಗೊತ್ತಾಯ್ತು? ಮನೆ ಹೋಗಿ ನೋಡಿ ಬಂದೆ. ಎಂತ ನಿಮ್ಗೆ ಎಂತ ಇವತ್ತು? ದೋಸೆ. ಆಯ್ತಾ, ದೋಸೆ ತಿಂದ್ರಿ ನೀವು? ನೀವು ತಿಂದದ ಇವ್ರು ತಿಂದದ ಹೇಳಿ ಫಸ್ಟ್? ಎರಡು. ಗ್ರೇಟ್ ನೋಡಿ, ಅವ್ರು ಎರಡು ತಿಂತಾರೆ, ನೀವು ಒಂದು. ಅವಸ್ಥೆ ಮೊನ್ನೆ ಸ್ಪೋರ್ಟ್ಸ್ ಅಲ್ಲಿ ಎಂತ ನಿಮ್ಗೆ ಪ್ರೈಸ್ ಸಿಕ್ಕಿದ್ ನಿಮ್ಗೆ? ಫ್ಲಾಗ್ ರೇಸ್ ಅಲ್ಲಿ ಅವರಿಗೆ ಒಂದು ಸಿಕ್ಕಿದೆ. ರನ್ನಿಂಗ್ ರೇಸ್ ಅಲ್ಲಿ ರನ್ನಿಂಗ್ ರೇಸ್ ಅಲ್ಲಿ ಮತ್ತೆ ಯಾವ್ದು? ಮ್ಯೂಸಿಕ್ ಚೇರ್ ಅಲ್ಲಿ. ಓಕೆ, ಅದರಲ್ಲಿ ಕೂಡ ಪ್ರೈಸ್ ಸಿಕ್ತಾ ನಿಮ್ಗೆ? ಓ, ಮೆಡಲ್ ಸಿಕ್ಕಿದೆ. ಮೆಡಲ್ ಸಾರಿ, ಮೆಡಲ್ ಅಲ್ಲ. ಓಕೆ, ಮೆಡಲ್ ಸಿಕ್ತಾ ನಿಮ್ಗೆ? ಎಷ್ಟು ದೊಡ್ಡದು ಮೆಡಲ್? ಎಷ್ಟು ದೊಡ್ಡದು? ಈಗ ಅಮ್ಮ ಏನ್ ಹೇಳಿದ್ರು? ನೀವು ಮೆಡಲ್ ತಂದ್ರಿ, ಅವ್ರಿಗೆ ಖುಷಿ ಆಯ್ತು ಅಮ್ಮನಿಗೆ? ಎಂತ ಹೇಳಿದ್ರು ನಿಮ್ಗೆ? ಗುಡ್ ಗರ್ಲ್ ಅಂತ ಹೇಳಿದ್ರು. ಅಲ್ಲ, ನಮ್ಗೆ ಮೆಡಲ್ ಅಲ್ಲ, ಏನ್ ತಂದ್ರು ಕೂಡ ಬ್ಯಾಡ್ ಬಾಯ್ ಅಂತ ಹೇಳಿ ನಿಮ್ಗೆ ಆಗ್ಬೋದು ಮಾರ್ರೆ. ನೀವೆಂತ ಮೆಡಲ್ ತಂದಿದ್ದೀರಾ? ಮೆಡಲ್ ರನ್ನಿಂಗ್ ರೇಸ್ ಅಲ್ಲಿ, ಮೊನ್ನೆ ರನ್ನಿಂಗ್ ರೇಸ್ ಅಲ್ಲಿ ಫಸ್ಟ್ ನೀವು ಬಂದದಲ್ಲ? ಕರೆಕ್ಟ್. ಪ್ರೈಸ್ ಸಿಕ್ತಾ ನಿಮ್ಗೆ? ಎಂತ ಸಿಕ್ತಿ ನಿಮ್ಗೆ? ಲೋಟೆ ಪ್ಲೇಟಾ? ಪ್ಲೇಟ್. ಕರೆಕ್ಟ್, ಪ್ಲೇಟ್. ಈಗ ಆ ಪ್ಲೇಟ್ ಅಲ್ಲಿ ನಿಮಗೆ ದೋಸೆ ತಿನ್ನುದಲ್ಲ? ಕರೆಕ್ಟ್. ಈಗ ಎಷ್ಟು? ಎರಡು ದೋಸೆ ತಿಂತೀರಿ ಅಲ್ವಾ? ನಿಮ್ಗೆ ಮೊನ್ನೆ ಯಾವ್ದು ಬಂದು? ರನ್ನಿಂಗ್ ರೇಸ್ ಅಲ್ಲ? ಓಕೆ, ರನ್ನಿಂಗ್ ರೇಸ್ ಅಲ್ಲಿ ಎಂತ ಫಸ್ಟ್ ಪ್ಲೇಸ್ ಸೆಕೆಂಡ್ ಪ್ಲೇಸ್? ಸೆಕೆಂಡ್ ಪ್ಲೇಸ್. ಸುಮ್ಮನೆ ಹೇಳ್ಬೇಡಿ. ಹೌದಾ? ಓಕೆ, ಸೆಕೆಂಡ್ ಯಾರು ಬಂದದ್ದು? ಅಂದ್ರೆ ನಂಗೆ ಡೌಟ್, ನೀವು ಒಬ್ಬರೇ ಓಡಿದ ಅಂತಲ್ಲ? ಒಬ್ಬರೇ ಓಡಿದ ನೀವು? ನಿಮ್ಗೆ ರನ್ನಿಂಗ್ ರೇಸ್ ಅಲ್ಲಿ ಫಸ್ಟ್ ಪ್ಲೇಸಾ? ಸೆಕೆಂಡ್ ಯಾರು? ನೀವು ಹಿಂದೆ ನೋಡುದಿಲ್ಲ, ಫಸ್ಟ್ ಸೀದಾ ಹೋಗುದೇ ಅಲ್ಲ? ಓಕೆ, ಸೊ ಗ್ರೇಟ್. ಈಗ ಏನ್ ಕೊಟ್ರು ಪ್ರೈಸ್? ನಿಮ್ಗೆ ಮೆಡಲ್. ಓಕೆ, ಮೆಡಲ್ ಅಂದ್ರೆ ಯಾವ ತರ ಇತ್ತು ಮೆಡಲ್? ಲಡ್ಡು ಕೊಟ್ರು ನಿಮ್ಗೆ? ಅದು ವೈಟ್ ಲಡ್ಡು ಕೊಟ್ರಲ್ಲ? ಆಗ್ಲಿ, ವೈಟ್ ಲಡ್ಡು. ಅದು ರವೆ ಲಾಡು ಅದು ವೈಟ್ ಲಡ್ಡು ಅಲ್ವಾ? ವೈಟ್ ಎಂತ ಕೊಟ್ಟದ್ದು ನಿಮ್ಗೆ? ವೈಟ್ ಮತ್ತೆ ವೈಟ್ ಲಡ್ಡೆ, ಅದೇ ಬರುದು ವೈಟ್ ಲಡ್ಡೆ. ಓಕೆ, ನಿಮ್ಗೆ ಏನ್ ಕೊಟ್ಟದ್ದು? ಮೆಡಲ್. ಓಕೆ, ನಿಮ್ಗೆ ಏನ್ ಕೊಟ್ರು? ಪ್ಲೇಟ್. ನಿಮ್ಗೆ ಪ್ಲೇಟ್ ಕೊಡ್ಲಿಲ್ವಾ? ನಿಮ್ಗೆ ಲೋಟ ಕೊಡ್ಲಿಲ್ವಾ? ಕೊಡ್ಲಿಲ್ಲ. ಯಾವ್ದು? ಹೌದಾ? ಓಕೆ, ಆಗ್ಲಿ. ನಂಗೆ ಬಾರಿ ಕಷ್ಟ ಆಯ್ತು. ಸೊ ನಿಮ್ಗೆ ಮ್ಯಾಗಿ ಅಂದ್ರೆ ಇಷ್ಟನಾ? ಅಲ್ಲ, ಸೊ ಮ್ಯಾಗಿ ಎಷ್ಟು ತಿಂತ್ರಿ ನೀವು? ಎಲ್ಲ ನಿಮ್ದು ಮೆಡಲ್ ಸೈಜೆ ಮಾರ್ರೆ ಅಲ್ಲ? ಇಷ್ಟೇ ಸೈಜ್ ಅಲ್ಲ, ಮೆಡಲ್ ಸೈಜೆ ಮ್ಯಾಗಿ. ಮ್ಯಾಗಿ ತಿಂದಾಯ್ತು. ಅಣ್ಣ ಇದಾರಲ್ಲ ನಿಮ್ಗೆ? ಅಣ್ಣ ಹೆಸರು ಹೇಗೆ? ಅಲಿಪ್ರಸಾದ್ ಎಂತ ಮಾಡ್ತಾರೆ ಅಲಿಪ್ರಸಾದ್ ಅವರು? ಓದ್ಕಂತಾನೆ ಅವರೇ ಅಲ್ವಾ? ಶಾಲೆಯಲ್ಲಿ ಹೋಗುದಿಲ್ಲ ಅವನು? ಹೋಗ್ತಾರಾ? ಓಕೆ, ಅವ್ರು ಸ್ವಲ್ಪ ಮನೇಲಿ ಹೇಗೆ ನಿಮ್ ಜೊತೆ? ಸ್ವಲ್ಪ ಸ್ಟ್ರಿಕ್ಟ್ ಅಂತಲ್ಲ? ಇಬ್ರು ಸಹ ಬರಿತೀರಾ? ಎಂತ ಬರಿತೀರಿ ನೀವು? ಅಣ್ಣ ಹೋಮ್ವರ್ಕ್ ಕೊಟ್ಟಿರ್ತಾಳೆ, ಅದೆಲ್ಲ ಬರೀತಾನೆ. ಅಂದ್ರೆ ಅಣ್ಣಂದು ಹೋಮ್ವರ್ಕ್ ನೀವು ಮಾಡುದಾ? ಅಣ್ಣನೇ ಮಾಡ್ತಾನೆ. ಹೌದಾ? ನಿಮ್ಮ ಹೋಮ್ವರ್ಕ್ ಅವ್ನು ಮಾಡುದಾ? ಮತ್ತೆ ನೀವೇ ಮಾಡ್ತೀರಾ? ಓಕೆ. ನಿಮ್ಮ ಹೋಮ್ವರ್ಕ್ ಯಾರು ಮಾಡ್ತಾರೆ? ನಿಮಗೆ ಹೋಮ್ವರ್ಕ್ ಕೊಡ್ತಾರಾ? ಇಲ್ಲ, ಚೆಕ್ ಮೇರ್ ಅವಸ್ಥೆ ಮಾರ್ರೆ. ಅವರಿಗೆಲ್ಲ ಗೊತ್ತುಂಟು. ಎಲ್ಲಿ? ಮಧ್ಯಾಹ್ನ ಅಲ್ಲೇ ಇದ್ದದಾ? ಅಲ್ಲ, ಮತ್ತೆ ಬೆಳಿಗ್ಗೆ ಅಲ್ಲ, ಮತ್ತೆ ಸಂಜೆ ಮದ್ದಿಗೆ ಅಲ್ಲೇ ಇದ್ದೆ. ಹೌದಾ? ಮೊದ್ಲಿಗೆ? ಓ ದೇವ,
ಮೊದ್ಲಿಗೆ ಅಲ್ಲ ನಿಮ್ದು ಮಧ್ಯಾಹ್ನ ಸಂಜೆವ ನಂಗೆ ಗೊತ್ತಾಗಲ್ಲ ಮಾರ್ರೆ. ಇರ್ಲಿ, ಮೊದ್ಲಿಗೆ ಅಲ್ಲಿ ಇರ್ತದಲ್ಲ. ಓಕೆ, ಇವ್ರದ್ದೆಲ್ಲ ಹಿಸ್ಟ್ರಿ ಗೊತ್ತುಂಟು ನಿಮ್ಗೆ ಅಲ್ಲ? ಕರೆಕ್ಟ್. ಅವ್ರ ಮನೇಲಿ ಹೇಗಿದ್ದಾರೆ ಹೇಳಿ? ಮತ್ತೆ ಎಲ್ಲ ಮೊದ್ಲಿಗೆ ಇದ್ದೇನೆ ಅಂತ ಹೇಳಿದ್ರಿ ಮಾರ್ರೆ. ಅವ್ರ ಮನೇಲಿ ಪಾಪ? ನೀವು ಪಾಪನಾ? ನೀವು ಮನೇಲಿ ಕೇಳ್ಬೇಕು ಈಗ. ಓಕೆ, ನಿಮ್ ಜೊತೆ ಯಾರೆಲ್ಲ ಬಂದಿದ್ದಾರೆ? ಯಾರು ಬಂದಿದ್ದಾರೆ? ಅಮ್ಮ, ಅಮ್ಮ, ಅಣ್ಣ, ಅಪ್ಪ. ಓಕೆ, ಎಲ್ಲಿದ್ದಾರೆ ಮಾರೆ? ಇಲ್ಲಿ ಮನೇಲಿ. ಓಕೆ, ನಾನ್ ಭಾರಿ ಲೆಕ್ಕ ಮಾಡೋದು ಮಾರೆ ಇಲ್ಲಿ ಇದ್ದಾರ ಅಂತ. ಯಾರೆಲ್ಲ ಬಂದಿದ್ದಾರೆ? ಅಮ್ಮ, ಅಣ್ಣ, ಅಪ್ಪ. ಅಪ್ಪ ಎಲ್ಲಿದ್ದಾರೆ ಮಾರ್ರೆ? ಅಮ್ಮ ಮತ್ತೆ ಎಲ್ಲಿದ್ದಾರೆ ಅಣ್ಣ? ಅವ್ರ ಹೆಸರೇನು? ವಲುನ್. ವಲುನ್ ಬೆಲೂನ್ ಅಲ್ಲ? ಕರೆಕ್ಟ್, ಒಳ್ಳೇದುಂಟು ಹೆಸರೆಲ್ಲ. ವಲುನ್. ಕಾಫಿ ಟೀ ಅಲ್ಲ, ಅಪ್ಪ ಫೀಲ್ಡಿಗೆ ಹೋಗಿದ್ದಾರಾ? ಓಕೆ, ಯಾಕೆ ಫೀಲ್ಡಿಗೆ ಹೋದವರು? ಕೆಲಸ ಮಾಡಕ್ಕೆ. ಫೀಲ್ಡ್ ಅಲ್ಲಿ ಕೆಲಸ ಮಾಡೋದವರು? ಓಹೋ, ಬರೀತಾರೆ. ಫೀಲ್ಡ್ ಅಲ್ಲಿ ಹೋಗಿ ಬರೆಯುವುದಾ? ಮನೆಯಲ್ಲಿ ಪಾಪ ಅವರಿಗೆ ಗುರುಸುತ್ತಿಲ್ಲ ಅಂತಲ್ಲ, ಅಮ್ಮ ಬಿಡುದಿಲ್ವಾ ಅಂತ ಬರೀಲಿಕ್ಕೆ ಅಲ್ಲ? ಮತ್ತೆ ಫೀಲ್ಡ್ಗೆ ಯಾಕೆ ಹೋಗುದವ್ರು? ಫೀಲ್ಡ್ಗೆ ಎಂತ ಮಾಡುದವ್ರು ಹೋಗಿ? ನಕ್ಷ ಮಾಡುದು ಆಯ್ತಾ? ಫೀಲ್ಡ್ಗೆ ಹೋಗಿ ನಕ್ಷೆ ಮಾಡ್ತಾರಾ? ಯಂತ್ರದ್ದು ಇದು ನಕ್ಷೆ ಮಾಡುದು, ಒಟ್ರಾಸಿ ನಕ್ಷೆ ಬಿಡಿಸುದಲ್ಲ ಫೀಲ್ಡ್ಗೆ ಹೋಗಿ. ನೆಕ್ಸ್ಟ್ ಅಂದೆ ಬಲಿಯುವುದು ಆಯ್ತಾ? ಓಕೆ, ಸೊ ಅದೆಲ್ಲ ಗಮ್ಮತ್ತು ನಿಮ್ದು. ಓಕೆ, ನಿಮ್ದು ಡ್ಯಾಡಿ ಎಂತ ಮಾಡ್ತಾರೆ? ಡ್ರಾಯಿಂಗ? ಎಂತ ಕೆಲಸ ಮಾಡ್ತಾರೆ ನಿಮ್ ಡ್ಯಾಡಿ? ಎಂತೆಲ್ಲ ಮಾಡ್ರಾಸಿ ಮನೇಲಿ ಇರ್ತಾರೆ ಅಲ್ಲ? ಮನೇಲಿ ಇರ್ತಾರ ಅವರು. ಡ್ಯಾಡಿ ಅಂದ್ರೆ ತುಂಬಾ ಇಷ್ಟ ಅಲ್ಲ ನಿಮ್ಗೆ? ಅಮ್ಮ ಅಂದ್ರೆ ಇಷ್ಟ. ಯಾರು ಜೋರಿದ್ದಾರೆ, ಅಮ್ಮನ ಅಪ್ಪನ? ಜೋರಿಲ್ಲ, ನೀವು ಕೇಳ್ಬೇಡಿ, ನಿಮ್ಗೆ ಇದೆ ಅದಕ್ಕೆ ಪ್ರಸಂಗ ಬೇಡ ಅಂತಲ್ಲ. ಕರೆಕ್ಟ್. ಈಗ ನೋಡಿ, ವಿಷಯ ಅಂದ್ರೆ ಅಪ್ಪ ಅಂದ್ರೆ ತುಂಬಾ ಇಷ್ಟ ನಿಮ್ಗೆ, ಅಮ್ಮ ಅಂದ್ರೆ ತುಂಬಾ ಇಷ್ಟ. ಅಮ್ಮ ನಿಮ್ಗೆ ಇಷ್ಟವಾದದ್ದು ಏನ್ ತಿಂಡಿ ಮಾಡ್ತಾರೆ ನಿಮ್ಗೆ ಬೆಳಿಗ್ಗೆ? ಯಾವಾಗ್ಲೂ ದೋಸೆ ಮಾರ್ರೆ. ದೋಸೆ ತಿಂದು ಬೋರ್ ಆಗುದಿಲ್ಲ ನಿಮ್ಗೆ? ಆಗ್ತದೆ ನೋಡಿ ಮೇಡಮ್, ಸ್ವಲ್ಪ ಚೇಂಜಸ್ ಮಾಡಿ ಆಯ್ತಾ? ಅವ್ರಿಗೆ ಪಾಪ ಕೂಗುವಾಗ ನಂಗೆ ಬಾರಿ ಬೇಜಾರಾಗ್ತದೆ. ಓಕೆ, ನಿಮ್ಗೆ ದೋಸೆ ಏನಾದ್ರು ಹೇಳಲಿಕ್ಕೆ ಉಂಟು ಅಮ್ಮನ ಹತ್ರ? ಚೇಂಜಸ್ ಎಂತ ದೋಸೆ ನಿಮ್ಗೆ ಡೈಲಿ? ಮತ್ತೆ ಯಾವುದು? ಪುಲಾವ್. ಒಂದು ಪುಲಾವ್. ಯಾವ್ದು ಪುಲಾವ್? ಪುಳೋಗೆ ಪುಳಿಯೋಗ್ರೆ ಅಲ್ವಾ? ಓಕೆ, ಪುಳಿಯೋಗ್ರೆ. ಓಕೆ, ನೆಕ್ಸ್ಟ್ ಪುಲಾವ್, ಪುಳಿಯೋಗ್ರೆ, ಪೂಲಿ. ನೀಲ್ ದೋಸೆ, ಇಡ್ಲಿ. ನೋಡಿ, ಪುಲಾವ್, ಪುಳಿಯೋಗ್ರೆ, ನೀರ್ ದೋಸೆ, ಇಡ್ಲಿ, ಪರೋಟ, ಬನ್ಸ್, ಅಂಬಡೆ, ಗೋಳಿ ಬಜೆ ಇಲ್ವಾ? ಮತ್ತೆ ಅದನ್ನ ಅಷ್ಟೇ ಮಾಡುದವರು? ಹೌದಾ? ಏನೆಲ್ಲ ಮಾಡ್ತಾರೆ? ಬನ್ಸ್ ಮತ್ತೆ ಪುಲಿ ಮಾಡ್ತೀರಲ್ಲ? ಓಕೆ, ಅದು ಪುಲಿ ಮಾಡೋ ಸ್ವಲ್ಪ ಜಾಗ್ರತೆ ಆಯ್ತಾ? ನಮ್ಮಮ್ಮ ಏನ್ ಮಾಡ್ತಾರೆ? ಇಡ್ಲಿ, ಅಂಬಡೆ, ನೀರ್ ದೋಸೆ, ಪಲಾವ್, ಚಿತ್ರಾನ್ನ. ಅದು ವಿಚಿತ್ರವಾಗಿರ್ತದಲ್ಲ ಚಿತ್ರಾನ್ನ. ಓಕೆ, ಮತ್ತೆ ನೆಕ್ಸ್ಟ್ ಅಷ್ಟೇ ಮಾಡ್ತಾರಾ? ಮತ್ತೆ ನಿಮ್ಗೆ ಯಾವ್ದು ಫೇವ್ರೆಟ್ ಚಾಕ್ಲೇಟ್ ಯಾವ್ದು ಹೇಳಿದ್ ನೀವು? ಫೇವ್ರೆಟ್ ಚಾಕ್ಲೇಟ್? ಚಾಕ್ಲೇಟ್ ಅಲ್ಲ ಮರ್ರ, ಚಾಕ್ಲೇಟ್. ಕ್ರೀಮ್ ಚಾಕ್ಲೇಟ್. ಓಕೆ, ಕ್ರೀಮ್ ಚಾಕ್ಲೇಟ್ ತುಂಬಾ ಇಷ್ಟ. ಅಮ್ಮ ತೆಗ್ಸ್ಕೊಡ್ತಾರಾ? ಅಪ್ಪ ಈಗ ಫೀಲ್ಡಿಗೆ ಹೋಗಿ ಎಂತ ಬಿಡ್ಸೋದು ಅವರು? ನೆಕ್ಸ್ಟ್ ಬಿಡಿಸಿ ಅವ್ರು ಚಾಕ್ಲೇಟ್ ತಂದು ಕೊಡ್ತಾರಾ? ನೀವೆಂತ ಹೇಳುದು? ನಿಮ್ಗೆ ಚಾಕ್ಲೇಟ್ ಕೊಡ್ತಾರಾ? ಯಾವ ಚಾಕ್ಲೇಟ್ ಇಷ್ಟ? ಡೈಲಿ ಮಿಲ್ಕ್. ಓಕೆ, ಡೈಲಿ ಕೊಡ್ತಾರೆ ನಿಮ್ಗೆ ಡೈಲಿ ಮಿಲ್ಕ್? ಇಲ್ಲ, ನಿಮ್ಗೆ ಏನ್ ಕೊಡ್ತಾರೆ? ಯಾವ ಚಾಕ್ಲೇಟ್ ಕೊಡ್ತಾರೆ ಅಪ್ಪ? ಯಾವ ಚಾಕ್ಲೇಟ್ ತಂದು ಕೊಡ್ತಾರೆ? ಐಸ್ ಕ್ರೀಮ್. ಚಾಕ್ಲೇಟ್ ಹೆಸರು ಬರ್ತದೆ ಅಂತ ಯೋಚನೆ ಮಾಡಿ ಐಸ್ ಕ್ರೀಮ್ ಅಲ್ಲಿ ನೀರು ಮಾಡಿಬಿಟ್ಟು. ಯಾವುದು? ಟಾಸ್ಲೆಟ್ ಐಸ್ ಕ್ರೀಮ್. ನಿಮ್ಗೆ ಕೋನ್ ಐಸ್ ಕ್ರೀಮ್ ಅಲ್ಲ? ಟಾಸ್ಲೆಟ್ ಐಸ್ ಕ್ರೀಮ್ ಇವರಿಗೆ ಇಷ್ಟ ವೀಕ್ಷಕರೇ. ಸ್ಟ್ರಾಬೆರಿ ಐಸ್ ಕ್ರೀಮ್. ಓಕೆ,
ಓಕೆ. ನಿಮಗೆ ಯಾವುದು ಸ್ಟ್ರಾಬೆರಿ ಬೇಕಾ? ಓಕೆ. ನಿಮ್ಗೆ ಯಾವ್ದು ಚಾಕ್ಲೇಟ್ ಯಾವ್ದು ಇಷ್ಟ ಹೇಳಿದ್ ನೀವು? ಐಸ್ ಕ್ರೀಮ್ ಯಾವ್ದು ಇಷ್ಟ ಹೇಳಿ? ಅದ್ರಲ್ಲಿ ಯಾವ್ದು ಐಸ್ ಕ್ರೀಮ್ ಇಷ್ಟ? ಒಟ್ರಾಸಿ ಒಂದು ಐಸ್ ಕ್ರೀಮ್ ಆದ್ರೆ ಆಯ್ತಲ್ಲ. ಓಕೆ. ಸೊ ಐಸ್ ಕ್ರೀಮ್ ಒಂದು ಆದ್ರೆ ಆಯ್ತು. ಈಗ ಮನೆಯಲ್ಲಿ ಈಗ ಅಮ್ಮ ಜಾಸ್ತಿ ಕೆಲಸ ಮಾಡ್ತಾರಾ ಅಲ್ಲ ಅಪ್ಪ ಕೆಲಸ ಮಾಡ್ತಾರಾ ಜಾಸ್ತಿ? ಓದ್ಯಾವ ನೀವು ನೀವು ಮೊದಲು ಅಲ್ಲೇ ಇದ್ದದಲ್ಲ. ಅಮ್ಮ ಜಾಸ್ತಿ ಕೆಲಸ ಮಾಡ್ತಾ, ಅಪ್ಪ ಕೆಲಸ ಮಾಡುದಿಲ್ಲ ಮನೆಯಲ್ಲಿ? ಸ್ವಲ್ಪ ಪಾತ್ರೆ ತಿಕ್ಕೋದು ಅಪ್ಪ ಮಾಡ್ತಾರೆ ಅಲ್ಲ ಕೆಲಸ? ಹೌದು, ಅಪ್ಪ ಪಾತ್ರೆ ತೊಳಿತಾರ. ಅದು ಯಾವ ಕೆಲಸ ಅದು? ಮತ್ತೆ ಮತ್ತೆ ಅದು ಅಮ್ಮ ಮಾತಾಡಲ್ಲ, ಅದು ಮಾತಾಡ ಅಮ್ಮ ಅಮ್ಮ ಏನಾದ್ರು ಮಾತೆ ಹೊಸ ಬಂದು ಮಾತಾಡ. ಹೌದು, ನಂಗೆ ಒಂದು ಅರ್ಥ ಆಗಿದೆ. ಅಮ್ಮ ಯಾವ್ದು ಕೆಲಸ ಮಾಡ್ತಾರೆ ಅದೆಲ್ಲ ಮಾಡ್ತಾರೆ. ನೆಲ ಒರೆಸ್ತಾರ, ನೆಲ ಒರೆಸ್ ಫ್ಲೋರ್ ಒರೆಸ್ತಾರ, ಒರೆಸ್ತಾರೆ. ಗ್ರೇಟ್. ಓಕೆ. ನಿಮ್ ಡ್ಯಾಡಿ ಎಂತ ಮಾಡ್ತಾರೆ? ನೆಲ ಒರೆಸ್ತಾರ. ಪಾಪ ಹೆಲ್ಪ್ ಮಾಡುದಲ್ಲ ಅವರು ಅಲ್ಲ? ಪಾತ್ರೆ ತೊಳಿತಾರೆ ಅಲ್ಲ? ಮತ್ತೆ ನೆಲ ಒರೆಸ್ತಾರ. ಗ್ರೇಟ್ ಮಾರೆ. ಅಮ್ಮ ಎಂತ ಮಾಡ್ತಾರೆ? ಅಡಿಗೆ ಮಾಡಿ ಹಾಕುದು, ಪಾತ್ರೆ ಎಲ್ಲ ತೊಳಿಬೇಕು ನೀವು ಅಲ್ಲ? ನೀವು ತೊಳಿತೀರ ಪಾತ್ರೆ? ನೀವು ಪಾತ್ರೆ ಬಿಸಾಡುದಲ್ಲ, ಊಟ ಮಾಡಿ ಬಿಸಾಡುದು. ಫ್ಲಾಟ್ ಅಲ್ಲ, ಟಕ್ಕ ಕೆಳಗೆ, ಮತ್ತೆ ಹಣ ತಗೊಂಡು ಬರುದಲ್ಲ? ನೀವು ಊಟ ಮಾಡಿ ಪಾತ್ರೆ ಬಿಸಾಡ್ತೀರಾ? ಇಲ್ಲ, ನೀವು ಊಟ ಮಾಡಿ ನೀವು ತೊಳೆಯುದಿಲ್ಲ, ಪಾತ್ರೆ ತೊಳೆಯುದಿಲ್ವ ನೀವು? ಅಮ್ಮಂದು ತಿಂಡಿ ಓಹೋ, ತಿಂಡಿ ಹೇಗೆ ಮಾಡೋದಂತ ನೋಡ್ತೀರಾ ನೀವು? ಏನ್ ಕಲಿಸ್ತಾರೆ ಅಮ್ಮ? ಏನ್ ಕಲಿಸಿದ್ರು ನಿಮ್ಗೆ? ಅಮ್ಮ ದೋಸೆ ಮಾಡಿಸ್ತಾರೆ. ಅಮ್ಮ ದೋಸೆ ಮಾಡೋದನ್ನ ಕಲಿಸ್ತಾರೆ ಅಲ್ಲ? ಆ ದೋಸೆ ಮಾಡೋದು ಹೇಗೆ ಹೇಳಿ? ಅದು ಫಸ್ಟ್ ಎಣ್ಣೆ ಹಾಕಿ ಅದು ವೈಟ್ ಕಲರ್ ಇರೋದು ಹಾಕಿ. ವೈಟ್ ಕಲರ್ ಯಾವ್ದಂತ ಗೊತ್ತಾಗ್ಲಿಲ್ಲ ಇವ್ರೆ. ಅದು ಗೋಧಿ ಹಿಟ್ಟು. ಅದೇ ಪೂರಿ ಹಿಟ್ಟ? ದೋಸೆ ಆಗುದಲ್ಲ? ಅಲ್ಲ, ಗೋಧಿ ಹಿಟ್ಟು. ಗೋಧಿ ಹಿಟ್ಟು ಮತ್ತೆ ಅದಕ್ಕೆ ದೋಸೆ ಹಾಕ್ತಾರೆ. ಓಕೆ. ಅಂದ್ರೆ ಒಂದು ಸೈಡ್ ಅಲ್ಲಿ ದೋಸೆ ಮಾಡಿ ಗೋಧಿ ಹಿಟ್ಟಿಗೆ ಹಾಕ್ಬೇಕು, ಈ ಸೈಡ್ ಎಣ್ಣೆ ಅಲ್ಲ, ಮತ್ತೆ ಫಸ್ಟ್ ಎಣ್ಣೆ ಹಾಕಿ. ಫಸ್ಟ್ ಎಣ್ಣೆ ಹಾಕಿ ವೀಕ್ಷಕರ, ಆ ಎಣ್ಣೆ ಚಿಂಗಿ ಅಂತ ಸೌಂಡ್ ಬರುದಿಲ್ವಾ? ಸೌಂಡ್ ಬರಲ್ವಾ? ಹಾಗಾದ್ರೆ ಎಣ್ಣೆ ಆಮೇಲೆ ಅದು ಗೋಧಿ ಹಿಟ್ಟು ವೈಟ್ ಕಲರ್. ಆಮೇಲೆ ವೈಟ್ ಕಲರ್ ಲೋಹ. ಓಕೆ. ಆಮೇಲೆ ಅದಕ್ಕೊಂದು ದೋಸೆ ಹಾಕ್ತಾರೆ. ಕರೆಕ್ಟ್. ಅದಕ್ಕೊಂದು ದೋಸೆ ಹಾಕಿ ಕಲೆಕ್ಟ್. ಓಕೆ. ಆಮೇಲೆ ಅದು ದೋಸೆ. ಓಕೆ. ಆಮೇಲೆ ಅದು ದೋಸೆ. ನಾನು ಬಿಸಿ ದೋಸೆ ರೆಡಿ. ಚಟ್ನಿ ಇಲ್ವಾ? ಚಟ್ನಿ ಮಾಡ್ತಾರೆ. ಹೇಗೆ ಮಾಡ್ತಾರೆ ಚಟ್ನಿ? ಗೊತ್ತಿಲ್ಲ. ಓಕೆ, ನಂಗೆ ಸೂಪರ್ ಆಯ್ತು ಮಾರ, ಖುಷಿ ಆಯ್ತು ನಿಮ್ಮ ದೋಸೆ. ನಂಗೆ ಡೌಟ್, ಒಂದ್ ಸೈಡ್ ಎಣ್ಣೆ, ಒಂದ್ ಸೈಡ್ ಗೋಧಿ, ಒಂದ್ ಸೈಡ್ ದೋಸೆ ಮಾಡಿದ್ದನ್ನ ಗೋಧಿ ಒಳಗೆ ಹಾಕಿ ಅದನ್ನ ಫುಲ್ ಗ್ರೈಂಡ್ ಮಾಡಿ ಮತ್ತೆ ಯಾವ್ದಕ್ಕೆ ಹಾಕೋದು? ಪ್ಲೇಟಿಗೆ ಹಾಕುದು. ಅದನ್ನು ಬೇಯಿಸ್ಲಿಕ್ಕಿಲ್ಲ ವೀಕ್ಷಕರೇ, ಅದನ್ನ ಕರೆಕ್ಟ್ ಆಗಿ ನೋಡಿ, ಬೇಯಿಸ್ಲಿಕ್ಕಿಲ್ಲ. ಅದನ್ನ ಒಂದ್ ಸೈಡ್ ದೋಸೆಯನ್ನು ಮಾಡಿ ಮತ್ತೆ ಗೋಧಿ ಹಿಟ್ಟನ್ನು ಒಳ್ಳೆ ಮಿಕ್ಸ್ ಮಾಡಿ ಮತ್ತೆ ಸೀದಾ ಪ್ಲೇಟ್ಗೆ ಹಾಕಿ ತಿನ್ನೋದು. ಮತ್ತೆ ಸಾರಿ, ಎಣ್ಣೆಗೆ ಮುಳುಗಿಸಿ ಎಣ್ಣೆ ಹಾಕಿ, ಎಣ್ಣೆ ಆಮೇಲೆ ಗೋಧಿ ಹಿಟ್ಟು ಹಾಕಿ, ಆಮೇಲೆ ದೋಸೆ ಹಾಕಿ, ಆಮೇಲೆ ಬಿಸಿ ಮತ್ತೆ ರೆಡಿ ಹಾಕಿ. ಓಕೆ. ಒಂದ್ ಸೈಡ್ ನೋಡಿ, ಬಿಸಿ ತಿಂತೀನಿ. ಅದೇ ಬಿಸಿ ತಿನ್ಬೇಕು ಅಲ್ವಾ? ಸಪ್ಪೆ ಆದ್ರೆ ಅದು ಕಂಪ್ಲೀಟ್ ಎಣ್ಣೆದಿದೆಲ್ಲ ಬರ್ತದೆ, ಎಣ್ಣೆ ತುಂಬಾ ಆಗ್ತದಲ್ಲ. ಸಾಲಿಡ್ ಉಂಟು ಇವು ದೋಸೆ, ಆಯ್ತಾ? ನೀವು ಟ್ರೈ ಮಾಡಿ. ಎಷ್ಟು ಮಿನಿಟ್ ಬೇಕಾಗ್ತದೆ ಇದಕ್ಕೆ? ಅದಕ್ಕೆ ಸ್ವಲ್ಪ ಮಿನಿಟ್ ಸಾಕು. ಸ್ವಲ್ಪ ಒಂದು 2-3 ನಿಮಿಷದಲ್ಲಿ ನಿಮ್ಮ ದೋಸೆ ರೆಡಿ. ಅದಕ್ಕೆ ಹೆಸರು ಹೇಗೆ ದೋಸೆದು? ದೋಸೆ. ಅದು ನಿಮ್ಮ ಒಂದು ಅಲ್ಲ? ಕರೆಕ್ಟ್, ನೀರ್ ದೋಸೆ. ಓಕೆ. ಗಲಿ ನೀರ್ ದೋಸೆ, ಗಲಿ ಬಿಳಿ ಅಲ್ವಾ? ಓಕೆ, ಸೂಪರ್, ಖುಷಿ ಆಯ್ತು. ಹಾಗೆ ನಿಮ್ದು ನೀರ್ ದೋಸೆ ಅಲ್ಲ ಅದು, ನೀವಲ್ಲಿ ಎಣ್ಣೆಯಲ್ಲಿ ಮುಳುಗಿಸಿ ಆಯ್ತಲ್ಲ. ಇರ್ಲಿ. ಪ್ರಿಯಾ ಅವರೇ, ತ್ರಿಶಾನಿ. ಓಕೆ, ತ್ರಿಶಾನಿ, ನೀವು ದೋಸೆ ಮಾಡ್ತೀರಾ ಮನೆಯಲ್ಲಿ? ಇಲ್ವಾ? ಮನೆಯಲ್ಲಿ ಅಮ್ಮ ಕಲಿಸ್ತಾರೆ ನಿಮ್ಗೆ? ಎಂತ ಕಲಿಸ್ತಾರೆ ನಿಮ್ಗೆ?
ಟೊಮೆಟೊ ಸಾರು ಮಾಡ್ಲಿಕ್ಕೆ ಹೇಳಿದಾರಾ? ಟೊಮೆಟೊ ಸಾರು ಮಾಡೋದು ಹೇಗೆ ಹೇಳಿ ನಂಗೆ. ಒಂದು ಟೊಮೆಟೊ ಅಲ್ಲ, ಅದನ್ನು ಕಟ್ 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 ಮಾಡಬೇಕು ಅಲ್ಲ, ಕರೆಕ್ಟ್. ಅದಾದ್ಮೇಲೆ ಎಂತ ಹಾಕ್ಬೇಕು ಅದೇ ಗೊತ್ತಿಲ್ಲ. ಒಟ್ರಾಶಿ ಒಂದು ಟೊಮೆಟೊ ಸಾರು ನೀವು ಕಲಿಸೋದು ನಂಗೆ ಅಲ್ಲ. ನಿಮಗೆ ಗೊತ್ತಿಲ್ಲ ಯಾವುದು ಕಲಿಸ್ಲಿಲ್ವ ನಿಮಗೆ ಅಮ್ಮ? ನೀವು ತಿನ್ನೋದು ಮಾತ್ರ ಅಲ್ಲ. ಇವ್ರ ಹತ್ರ ಕೇಳುವನ? ಇವ್ರದ್ದು ಗುರ್ತುಂಟು ನಿಮ್ಗೆ? ಗುರ್ತುಂಟು ಇವ್ರದ್ದು? ಮೊದ್ಲು ಇವರು ನೀವು ಸುಳ್ಳು ಹೇಳುದ ಮಾರ್ರೆ? ಮೊದ್ಲು ನಿಮ್ದು ಇಲ್ಲೇ ಇದ್ದೇನೆ ನೀವು ಹೇಳ್ತೀರಿ ಮಾರ್ರೆ. ಇವ್ರಿಗೆ ಗುರ್ತ ಇಲ್ಲ ನಿಮ್ದು? ಗುರ್ತುಂಟಾ? ಗುರ್ತುಂಟಾ? ನೀವೊಂದು ಮಾರ ಪಾಪ. ದೇಸಿಕ್ ಗೊತ್ತುಂಟಲ್ಲ? ದೇಸಿಕ್, ಸಾರಿ. ಓಕೆ, ನೀವೆಂತ ಮಾಡ್ತೀರಾ? ಅವ್ರ ಪಾಪ ಅವ್ರದ್ದು ದೇಸಿಕ್. ಓಕೆ ವೀಕ್ಷಕರು, ದೇಶಿಕ್. ಓಕೆ, ದೇಶಿಕ್ ಅವರೇ, ಮೊನ್ನೆ ಅವರು ಏನೋ ಅಮ್ಮ ಕಳಿಸಿದ್ರಂತೆ, ಅದು ಎಣ್ಣೆ ಹಾಕಿ ಅಂತದ್ದು ದೋಸೆ ಎಲ್ಲ ಮಾಡಿದ್ರು. ನಿಮ್ಗೆ ಏನು ಕಲಿಸಿದಾರೆ ಅಮ್ಮ? ಯಾವುದು? ಪುಳಿಯೋಗರೆ ಮಾಡೋದು ವಿಧಾನ ಹೇಗೆ? ನೀವು ಒಟ್ಟಾರೆ ತಿನ್ನೋದು ಮಾತ್ರ. ಪುಳಿಯೋಗರೆ ಹೇಗೆ ಏನ್ ಮಾಡ್ತಾರೆ ನೋಡಿ, ಅಮ್ಮ ಏನ್ ಮಾಡ್ತಾರೆ ಪುಳಿಯೋಗರೆ ಮಾಡೋದು ಹೇಗೆ? ಅದೇ ನೀವು ಒಮ್ಮೆ ಪುಳಿಯೋಗರೆ ಕಂಪ್ಲೀಟ್ ಮಾಡಿ ಮತ್ತೆ ಪುಲಾವ್, ಆಯ್ತಾ? ಆ ಪುಳಿಯೋಗರೆ ಹೇಗೆ ಮಾಡೋದು? ಹೇಗೆ ಮಾಡೋದು ಪುಲಾವ್? ಪುಲಾವ್ ಹೇಗೆ ಮಾಡೋದು ಗೊತ್ತಿಲ್ವಾ? ಪೂರಿ ಹೇಗೆ ಮಾಡ್ತಾರೆ? ಫಸ್ಟ್ ಎಣ್ಣೆ ಹಾಕೋದು. ಓ ದೇವರ, ನಿಮ್ದು ಎಲ್ಲ ಇರುವುದೇ ಎಣ್ಣೆಯಲ್ಲಿ. ಓಕೆ, ಸೊ ಎಣ್ಣೆ ಮತ್ತೆ ಉದ್ದುದು. ಇದು ಉದ್ದುದು. ಆಯ್ತು, ಮತ್ತೆ ಉದ್ದುದು ಆದ್ಮೇಲೆ ಮತ್ತೆ ಗ್ಯಾಸಿಗೆ ಹಾಕೋದು. ಓಕೆ, ಓ ಫಸ್ಟ್ ಎಣ್ಣೆಯನ್ನು ಉದ್ದುದು ಮತ್ತೆ ಗ್ಯಾಸಿಗೆ ಹಾಕೋದು ಅಲ್ಲ, ಮತ್ತೆ ಎಣ್ಣೆ ಹಾಕಿ. ಎಣ್ಣೆ ಎಲ್ಲಿ ಹಾಕುದು? ನೀವು ತಲೆಗೆ ಹಾಕುದಾ? ಮತ್ತೆ ಗ್ಯಾಸಿಗೆ ಹಾಕುದು. ಕಾಲು ಇಡ್ಲಿಕ್ಕಿಲ್ಲ ನಿಮ್ಗೆ? ಇದು ಇಡ್ಲಿಕ್ಕಿಲ್ವಾ? ಇದು ನಿಮ್ದು ಇದಿಲ್ವಾ? ಉಂಟಾ? ಯಾವ್ದು ಗೊತ್ತಾಯ್ತು? ಇದು ಎಂತದ್ದು? ಪ್ಲೇಟ್ ಇಡಿ. ಇರ್ಲಿ. ಅದಾದ್ಮೇಲೆ ಎಣ್ಣೆ ಹಾಕುದಾ? ಮತ್ತೆ ಅಲ್ಲ, ಅದಾದ್ಮೇಲೆ ಫಸ್ಟ್ ಎಣ್ಣೆ ಹಾಕಿ ಮತ್ತೆ ಅದ ಒಳಗೆ ಎಣ್ಣೆ ಹಾಕುದು. ಓಕೆ, ಗ್ಯಾಸ್ ಒಳಗೆ ಮತ್ತೆ ಉದ್ದುದು ಮತ್ತೆ ಹಾಕುದು. ಅದು ಎಂತ ಹಾಕ್ತೀರಿ ಇಲ್ಲಿದ್ದದ್ದು? ಇದು ಎಂತ ಹಾಕಿದ್ದು? ಪೂಲಿ ಹಾಕುದು. ರೆಡಿ ಇದ್ದ ಪೂಲಿಯನ್ನು ಹಾಕಿ ಮತ್ತೆ ಎಂತ ಮಾಡುದು? ಅದು ಪೂಲಿ ಆಗ್ತದೆ. ಅದು ಪೂಲಿ ಆಗ್ತದೆ. ಸ್ವಲ್ಪ ಪುಳಿ ಆಗ್ತದಲ್ಲ? ಕರೆಕ್ಟ್. ಪುಳಿ ಅಂದ್ರೆ ಸ್ವಲ್ಪ ಪುಳಿ ಆಗ್ತದೆ. ಹಿಟ್ಟು ಜಾಸ್ತಿ ಹೊತ್ತು ಇಟ್ಟರೆ ಪುಳಿ ಆಗ್ತದೆ ಅದು ಅಲ್ಲ? ಕರೆಕ್ಟ್, ಪುಳಿ ಆಗ್ತದೆ. ಓಕೆ ಓಕೆ, ಸೊ ನೀವು ಅಮ್ಮನಿಗೆ ಹೆಲ್ಪ್ ಮಾಡ್ತೀರಾ? ಓಕೆ, ಗ್ರೇಟ್. ಆಗ್ಲಿ ಮಾರೆ, ನೀವೆಲ್ಲ ಪೇರೆಂಟ್ಸ್ಗೆಲ್ಲ ಹೆಲ್ಪ್ ಮಾಡ್ತೀರಲ್ಲ ಅಲ್ಲ? ಕರೆಕ್ಟ್. ಓಕೆ, ನಿಮ್ಗೆ ಡ್ರಾಯಿಂಗ್ ಅಂದ್ರೆ ತುಂಬಾ ಇಷ್ಟ? ಡ್ರಾಯಿಂಗ್ ಮಾಡೋದು ಏನೆಲ್ಲ ಡ್ರಾಯಿಂಗ್ ಮಾಡಿದ್ರಿ? ಪಿಕಾಕ್, ಮತ್ತೆ ಸಣ್ಣ ಉದ್ಯಮ, ಸಣ್ಣ, ಮತ್ತೆ ಪ್ಯಾಲೆಟ್, ಮತ್ತೆ ಬೀಟ್ರೂಟ್ ಇಲ್ಲ? ಅದು ಸ್ಕೂಲಲ್ಲಿ ನೀವು ಬೀಟ್ರೂಟೇ ಮಾಡಿಸುದ ಅಂತಲ್ಲ ಅಲ್ಲಿ? ಯಾವ್ದು ನಿಮ್ಗೆ ಡ್ರಾಯಿಂಗ್ ಉಂಟಲ್ಲ? ನೀವೆಂತ ಯಾವ್ದೆಲ್ಲ ಡ್ರಾಯಿಂಗ್ ಮಾಡಿದ್ರಿ? ನಾವು ಬೋಟ್ ಮಾಡಿದ್ರಾ? ಆ ಬೋಟ್ ಇಟ್ಕೊಂಡು ಎಲ್ಲಿ ಹೋಗ್ತೀರಿ ನೀವು? ಬಿಸಾಡುದಾ ನೀವು? ಮತ್ತೆ ಡ್ರಾಯಿಂಗ್ ಮಾಡಿ. ಡ್ರಾಯಿಂಗ್ ಅಂದ್ರೆ ಬೋಟ್ ಮಾಡಿದ್ರು, ಮತ್ತೆ ಬೇರೆ ಬೇರೆ ಯಾವ್ದು ಮಾಡಿದ್ರಿ? ಆಮೇಲೆ ಲೋಟಸ್ ಮಾಡಿದ್ರಿ. ಮತ್ತೆ ಲೋಟಸ್ ಯಾವ ಕಲರ್? ಪಿಂಕ್ ಮತ್ತೆ ವೈಟ್. ಆಮೇಲೆ ಲೈಟ್ ಗ್ರೀನಾ? ಓಕೆ, ಮೇಲ್ಗಡೆ ಕೊಡ್ತೀರಾ ಲೈಟ್ ಗ್ರೀನ್? ಅಲ್ಲ, ಕೆಳಗಡೆ. ಓಕೆ ಓಕೆ, ನೀವು ಯಾವ್ದು ಡ್ರಾಯಿಂಗ್ ಎಲ್ಲ ಮಾಡಿದ್ದು? ನೀವು ಯಾವ್ದೆಲ್ಲ ಡ್ರಾಯಿಂಗ್? ಪಿಕಾಕ್, ಸಣ್ಣ, ಬೀಟ್ರೂಟ್ ಅಲ್ಲ, ಪ್ಯಾರೆಟ್, ಸಾರಿ. ಮತ್ತೆ ಅಷ್ಟೇ. ಓಕೆ, ನೀವು ಯಾವ್ದು ಡ್ರಾಯಿಂಗ್ ಮಾಡ್ತೀರಾ? ಯಾವ್ದು ಡ್ರಾಯಿಂಗ್ ಮಾಡ್ತೀರಾ? ಪಿಕಾಕ್. ಓಕೆ, ಪಿಕಾಕ್ ಹೇಗೆ ಆಗಿದೆ? ಪಿಕಾಕ್ ತರನೇ ಉಂಟಾ ಅಲ್ಲ ಕಾಗೆ ತರ ಉಂಟಾ? ಪಿಕಾಕ್. ಓಕೆ, ಪಿಕಾಕ್ ಕಲರ್ ಯಾವುದು? ಪಿಕಾಕ್ ಕಲರ್ ಯಾವುದು? ನೀವು ಪಿಕಾಕ್ ನೋಡಿದ್ರಾ? ಯಾವ ಕಲರ್ ಅದು? ರೆಡ್ ಕಲರ್ ಪಿಕಾಕ್. ಹೌದಾ? ಹೇಗೆ ಉಂಟು ಪಿಕಾಕ್ ಹೇಳಿ? ಅದಕ್ಕೂ ಹೋಗ್ತದೆ. ಅದಕ್ಕೆ ಬಾಯಿ ಉಂಟಲ್ಲ ಗೂಗ್ಲಿಗೆ, ಅದು ಹೋಗ್ತದೆ. ಓಕೆ, ಅದು ಲೈಟ್ ಬ್ಲೂ ಮತ್ತೆ ಗ್ರೀನ್ ಮತ್ತೆ ಯೆಲ್ಲೋ ಮತ್ತೆ ರೇನ್ಬೋ ನೋಡಿದ ಅಂತ ನೀವು ಕರೆಕ್ಟ್. ನೀವು ಪಿಕಾಕ್ ನೋಡಿದ್ದಲ್ಲ, ರೇನ್ಬೋ ನೋಡಿದ್ ನೀವು.
ಲೈಂಬೋ LKG ಓ ಲೈನ್ಬೋ ನಿಮ್ಗೆ LKG ಅಲ್ಲಿ ನೀವು ನೋಡಿದ್ರಿ. ಪಿಕಾಕ್ ಯಾವಾಗ ನೋಡಿದ್ದು ಹೇಳಿ? ಪಿಕಾಕು ಉಂಟು ಮನೇಲಿ ಉಂಟಾ? ಅಲ್ಲ ಅಲ್ಲಿ ಒಳಗಡೆ ಇಟ್ಟಿದ್ದೀರಾ? ಆಟತೀವಲ್ಲ ಅಲ್ಲಿ. ಆಟತೀವಲ್ಲ ಅಲ್ಲಿ. ಓಕೆ ನಿಮ್ದು ಹಳ್ಳಿ ಅಲ್ಲ ಅಲ್ಲಿ. ಓಕೆ ಪಿಕಾಕ್ ಕಲರ್ ಬ್ಲೂ, ರೆಡ್, ಯೆಲ್ಲೋ ಮತ್ತೆ ಯಾವುದು? ಲೆಡ್ ಇಲ್ಲ ಗ್ರೀನ್. ಓಕೆ ನೆಕ್ಸ್ಟ್ ಆಮೇಲೆ ಯೆಲ್ಲೋ. ಓಕೆ ಪಿಕಾಕ್ ಯಾವ್ದು ಕಲರ್ ಇವ್ರೆ? ಪಿಕಾಕ್ ಯಾವ್ದು ಕಲರ್? ಇದೇ ಕಲರ್ ಅಲ್ಲ? ಬ್ಲೂ ಮತ್ತೆ ಡಾರ್ಕ್ ಬ್ಲೂ. ಇದೇ ಕಲರ್ ಅಲ್ಲ? ಬ್ಲೂ ಕಲರ್. ರೆಡ್ ಕಲರ್ ಇಲ್ವಾ ಅದರಲ್ಲಿ? ಇಲ್ಲ. ಅಂದ್ರೆ ನಿಮ್ದು ಪಿಕಾಕ್ ಕಲರ್ ಯಾವುದು? ಯಾವ ಕಲರ್ ಪಿಕಾಕ್? ಬ್ಲೂ ಮತ್ತೆ ಡಾರ್ಕ್ ಬ್ಲೂ. ಬ್ಲೂ ಮತ್ತೆ ಡಾರ್ಕ್ ಬ್ಲೂ. ಮತ್ತೆ ಬೇರೆ ಯಾವ್ದು ಇಲ್ವಾ ಅದರಲ್ಲಿ? ಯಾವುದು? ಗಲೀನ್. ಸಾರಿ, ನೀವು ಒಂದೇ ಬೆಂಚಲ್ಲಿ ಕೂತ್ಕೊಳ್ಳೋದು ಹೇಳಿ? ಬೇರೆ ಬೇರೆ ಕ್ಲಾಸ್ ಅಲ್ಲ? ನೀವು ಡಿ, ಅವಳು ಶಿ, ನೀವು ಹಿ, ಅವಳು ಶಿ ಅಲ್ಲ? ಕರೆಕ್ಟ್. ಓಕೆ. ಇದೆ ಬೆಕ್ಕಿಗೆ ಮಾಡ್ತದೆ. ಬೆಕ್ಕು ಯಾವುದು? ಇದು ಸಣ್ಣ ನೋಡ್ಲಿಲ್ಲ ಇಷ್ಟು ತನಕ, ವರ್ಲ್ಡ್ ನೋಡ್ಲಿಲ್ಲ ಅಲ್ಲ? ಮ್ಯಾವ್ ಅಷ್ಟೇ. ನಿಮ್ದು ಭಯಂಕರ ಇತ್ತು ಮಾರ. ಅವ್ರದ್ದು ಸ್ವಲ್ಪ ಅವ್ರಿಗೊಂದು ಕಾಂಪಿಟೇಷನ್ ಕೊಡಿ. ನಿಮ್ದು ಪಿಕಾಕಿಗೆ ಇದು ಪಿಕಾಕ್. ಆಣೆ ಪಿಕಾಕ್ ಅದೇ ಚೇಂಜಸ್ ಇಲ್ಲ ಅಂದ್ರೆ ಅವ್ರದ್ದು ಒಂದೇ ಕುಟುಂಬ ಆಯ್ತು ಅಲ್ಲ? ಕರೆಕ್ಟ್. ಎಸ್ ವೀಕ್ಷಕರೇ, ಕಿಲಾಡಿ ಪುಟಾಣಿಯಲ್ಲಿ ಒಂದು ಸಣ್ಣ ಕಿಲಾಡಿ ಪುಟಾಣಿಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಿನಿ ಮಿಲ್ಕ್, ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟ, ಕುಲಶೇಖರ, ಮಂಗಳೂರು. ಕಿಲಾಡಿ ಪುಟಾಣಿಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಿನಿ ಮಿಲ್ಕ್, ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟ, ಕುಲಶೇಖರ, ಮಂಗಳೂರು. ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಕಿಲಾಡಿ ಪುಟಾಣಿಗಳು ಸ್ಪಾನ್ಸರ್ಡ್ ಬೈ ನಂದಿನಿ. ಯಾವ ಪದ್ಯ ಹೇಳ್ತೀರಾ ನೀವು? ಬೆಳಗೆದ್ದೆ ಯಾಲ ಮುಖ ಅಲ್ಲ ಅದೇ ಅಲ್ಲ? ಓಕೆ. ಯಾರು ಕಳ್ಸಿದ್ ನಿಮ್ಗೆ ಅದು ಪದ್ಯ? ನೀವೇ ಕಲ್ತದಾ? ಟಿವಿ ನೋಡ್ಕೊಂಡು ಅಲ್ಲ? ಹೇಳ್ತೀರಾ ಈಗ? ರೆಡಿ? ಓಕೆ. ಸೊ ವೀಕ್ಷಕರೇ, ಓಕೆ, ಅವ್ರು ರೆಡಿ ಇದ್ದಾರೆ, ನೀವು ರೆಡಿ ಇದ್ದೀರಾ? ನೀವು ರೆಡಿಯಾ? ರೆಡಿ? ರೆಡಿ 1 2 3 ಸ್ಟಾರ್ಟ್. ಬೆಳಗೆದ್ದು ಯಾಳ ಮಗುವ ನಾನು ನೋಡಿದೆ, ಅಂದಾಳು ಅಷ್ಟು ಸ್ಟಾಲು ಮುಂದೆ ಕುಂತಿದೆ, ನಿನ್ನ ಕನಸು ಬ್ಲ್ಯಾಕ್ ಅಂಡ್ ವೈಟ್, ನಿನ್ನ ಬಣ್ಣ ಹಾಕಿದೆ, ನಿನ್ನ ಮೇಲೆ ಕವನ ಮೇಲೆ ಚವನ, ಈಗ ನೋಡಿದೆ ಕನಸಲ್ಲಿ ಅಲಲಲಲೆ ಬಲಿ ಬಂದು ಹುದ್ದಾಲಿ ಅಲಲಲಲೆ ಕಚುಕೊಲ್ಲಿ ತಲಾಲೆ ಕೊಮ್ಮೆ ಕನಸಲ್ಲಿ ಅಲಲಲಲೆ ಬಲಿ ಬಂದು ಅಲಲಲಲೆ ಉದ್ದಾಲಿ ಕಚುಕೊಲ್ಲಿ ತಲಾಲೆ. ಇದೇ ನಿಮ್ಮ ಮನೆ? ಪಾಕನೆ ಕಾಣಿಸ್ತಿಲ್ಲ ಅಲ್ಲ? ಇದೇ ನಿಮ್ಮ ಮನೆ? ಸಾಲಿಡ್ ಆಗಿದೆ ಮಾರ್ರೆ. ಓ, ಇದೇ ನಿಮ್ಮ ಮನೆಯ? ಹೊರಗೆಲ್ಲ ಬರ್ತಾ ಇರ್ತೀರ ಅಂತಲ್ಲ? ಹಾಗೆ ಕರೆಕ್ಟ್. ಮತ್ತೆ ಅದ್ರಲ್ಲಿ ಎಂತ ಗುದ್ದಾಡಿದ್ದು ಎಂತದ್ದು ಹೇಳಿ, ಮತ್ತೆ ಸ್ವಲ್ಪ ಹೇಳಿ. ರೆಡಿ 1 2 3 ಸ್ಟಾರ್ಟ್ ಹೇಳಿ. ಬೆಳಗೆದ್ದು ಯಾಳ ಮುಖವ ನಾನು ನೋಡಿದೆ, ಅಂದಾಳು 10 ಸ್ಟಾಲು ಮುಂದೆ ಕುಂತಿದೆ, ನಿನ್ನ ಕನಸು ಬ್ಲ್ಯಾಕ್ ಅಂಡ್ ವೈಟ್, ನಿನ್ನ ಬಣ್ಣ ಹಾಕಿದೆ, ನಿನ್ನ ಮೇಲೆ ಕವನ ಮೇಲೆ ಚವನ, ಈಗ ತಾನೇ ನೋಡಿದೆ ಕನಸಲ್ಲಿ ಅಲಲಲಲೆ
ಬಳಿ ಬಂದು ಅಯ್ಯಯ್ಯ ಗುದ್ದಾಳಿ ಕಚ್ಚಿಕುಲ್ಲಿ ತಲಾಲೆ ಕನಸಲ್ಲಿ ಅಲಲಲಲೆ ಬಂದು ಅಲಲಲಲೆ ಉದ್ದಾಳಿ ಅಯ್ಯಯ್ಯಯ್ಯೋ ಕಚ್ಚಿಕುಲ್ಲಿ ತಲಾಲೆ ಇದೆ ನಿಮ್ಮ ಮನೆ ಕಾಕನೆ ಕಾಣಿಸ್ತಿಲ್ಲ ಎಂತ ಕಾಣಿಸ್ತಿಲ್ಲ ಸಾಲಿಡ್ ಮಾರ ನಂಗೆ ಖುಷಿ ಆಯ್ತು ಆಯ್ತಾ. ಬೇರೆ ಸಾಂಗ್ ಇತ್ತಾ? ಬೇರೆ ಯಾವ್ದು ಇಲ್ವಾ? ಓಕೆ, ಒಂದ್ಸತಿ ಆಚೆ ಹೋಗಿ ಬರ್ತೇನೆ ನಾನು, ಆಚೆ ಹೋಗಿ ಬರ್ತೇನೆ ಅವ್ರದ್ದು, ಮತ್ತೆ ಹೇಳ್ಬೇಕು ಅದು ಆಯ್ತಾ. ಲತಾ ಅವರೇ, ತ್ರಿಶಿನಿ ಎಂತ ಮಾರದು ತ್ರಿಶಿನಿ. ಓಕೆ, ತ್ರಿಶಿನಿ ಯಾವ್ದು ಪದ್ಯ ಹೇಳ್ತೀರಾ? ವಾ, ಸೂಪರ್ ಚೆಲ್ಲಿದರ ಮಲ್ಲಿಗೆ. ಅಂದ್ರೆ ನಿಮ್ಮಲ್ಲಿ ಮಲ್ಲಿಗೆ ಜಾಸ್ತಿ ಉಂಟಲ್ಲ. ರೆಡಿ 1 2 3 ಸ್ಟಾರ್ಟ್. ಸೂಪರ್ ಯಾ ಇಲ್ವಾ? ಅಷ್ಟೇ. ಯಾರು ಕಳ್ಸಿದ್ ನಿಮ್ಗೆ ಇದು? ಲತಾ ಅಮ್ಮ ಕಳ್ಸಿದ? ಬೇರೆ ಗುಮ್ಮನಕ ನಕ. ಓಕೆ, ರೆಡಿ 1 2 3 ಸ್ಟಾರ್ಟ್. ಗಟ್ಟಿ ಹೇಳಿ. ಸುಮ್ಮನೆ ಮಣ್ಣು ತಿಂದು ಆಗ್ಲಿ. ನಿಮ್ಗೆ ಯಾರು ಇದು ಕಲ್ಸಿದ್? ನಿಮ್ಗೆ ಅಮ್ಮ ಕಲ್ಸಿದ್ದಾ? ಓಕೆ, ಅಮ್ಮ ಹೇಗೆ ಪದ್ಯ ಹೇಳ್ತಾರೆ ಅವರು? ಮತ್ತೆ ನಾನು ಕೇಳ್ತೇನೆ ಅವ್ರ ಹತ್ರ, ಅವರು ಒಂದು ಪದ್ಯ ಹೇಳಿ ಆಯ್ತಾ? ಓಕೆ, ನೀವೊಂದು ಪದ್ಯ ಹೇಳಿ. ಒಂದೇ ಮಾತಲ್ಲೇ ಅದೇ ಒಂದೇ ಮಾತಲ್ಲೇ ಹೇಳ್ಬೇಕು ನೀವು. ರೆಡಿ 1 2 3. ಯಾವ್ದು ಪಿಕ್ಚರ್ ಇದದು? ಯಾವ ಫಿಲ್ಮ್ ಇದು ಸಾಂಗ್? ಕೊಟ್ರಾಸಿ ಗೊತ್ತಿಲ್ಲ ನಮ್ಗೇನು. ನೀವು ಕೇಳಿದ ಪದ್ಯ ನಾನು ಹೇಳ್ತೇನೆ ಅಲ್ಲ. ರೆಡಿ 1 2 3 ಸ್ಟಾರ್ಟ್. ಗಟ್ಟಿ ಹೇಳ್ಬೇಕು. ರೆಡಿ 1 2 3 ಸ್ಟಾರ್ಟ್. ಒಂದು ಮಾತಲ್ಲೇ ಈ ಬಿಡ್ತೀಯ ರೆಡಿ ಹೇಗೆ 1 2 3 ಸ್ಟಾರ್ಟ್. ಒಂದು ಮಾತಲ್ಲೇ ಮೂರು ಹೇಳಲೆ ಈ ಬಿಡ್ತೀಯ ಈ ತೋಡಲ್ಲಿ ಬಿಡ್ಬೇಕು. ಓಕೆ, ಒಂದೇ ಮಾತಲ್ಲಿ ಅಲ್ಲ, ಒಂದು ಮಾತಲ್ಲಿ. ಓಕೆ, ರೆಡಿ 1 2 3 ಅಗೇನ್ ಸ್ಟಾರ್ಟ್. ಒಂದು ಮಾತಲ್ಲೇ ಮೂರು ಹೇಳಲೆ ಈ ಬಿಡ್ತೀಯ ಈ ತೋಡಲೆ. ಅಷ್ಟೇ, ನೀವು ಬಿಟ್ಟು ತೋಡಲ್ಲೇ ಮಾರ್ರೆ. ಒಂದ್ ಸ್ವಲ್ಪ ಎಬ್ಬಿಸಿ ಅವರನ್ನ. ಒಳ್ಳೆ ಉಂಟಲ್ಲ ಅದು ಸಾಂಗ್. ಅದು ಡ್ಯಾನ್ಸ್ ಎಲ್ಲ ಒಳ್ಳೇದುಂಟು ಅದ್ರಲ್ಲಿ. ಇಲ್ವಾ? ಪಿಕ್ಚರ್ ನೋಡಿಲ್ಲ. ಇದು ಟಿವಿಯಲ್ಲಿ ಬರ್ತಿತ್ತು, ಅದು ನೀವು ಹೇಳಿದ್ರಲ್ಲ. ಓಕೆ, ಬೇರೆ ಯಾವ್ದು ಪದ್ಯ ಹೇಳ್ತೀರಾ? ಅಮ್ಮನ ಮೊಬೈಲಲ್ಲಿ ಇದೆಯಾ ಇದು? ಓಕೆ, ಬೇರೆ ಪದ್ಯ ಯಾವುದು? ಅಷ್ಟೇ. ಬೇರೆ ಒಂದು ಪದ್ಯ ಉಂಟಲ್ಲ? ಜಾಗ ಒಂದು ಮಳೆಬಿಲ್ಲು ಅದಿಲ್ಲ. ಅಂದ್ರೆ ಮನೆಯಲ್ಲಿ ಎಲ್ಲ ಫುಲ್ ಸೆಟ್ ಮಾಡಿ ಬಂದಿದ್ರಿ? ಅಂದ್ರೆ ಕ್ಯಾಸೆಟ್ ಒಂದೇ ಇರೋದು ನಿಮ್ಮ ಹತ್ರ? ಒಂದೇ ಒಂದು ಮಳೆಬಿಲ್ಲು. ಓಕೆ, ರೆಡಿ 1 2 3 ಸ್ಟಾರ್ಟ್. ಒಂದು ಮಳೆ ಬಿಲ್ಲು ಒಂದು ಮಳೆ ಮೋಡ ಹೇಗೂ ಜೊತೆ ಹಾಗೆ ತುಂಬಾ ಸೊಗಸಾಗಿ ಕೇಳನು ಮಾತಾಡಿದೆ. ಮಾತಾಡಿದ್ ಮಾತ್ರ ಅಲ್ಲ ನೀವು, ಮತ್ತೆ ಯಾಕೆ ಮುಂದೆ ಹೋಗ್ಲಿಲ್ಲ? ಅಷ್ಟೇ ನಂಗೆ ಗೊತ್ತಿಲ್ಲ.
ಸೂಪರ್ ಮಾರ, ಬಾರಿ ಖುಷಿ ಆಯ್ತು ನಿಮ್ದು ಪದ್ಯ ಎಲ್ಲ ಅಲ್ಲ. ಬೇರೆ ಯಾವ್ದುಂಟು, ಬೇರೆ ಯಾವ್ದುಂಟು ಅಷ್ಟೇಯಾ? ಓಕೆ. ನಿಮ್ಗೆ ಯಾವ್ದು ಹೇಳ್ತೀರಾ? ಇನ್ನೊಂದು ಪದ್ಯ ಹೇಳ್ತೀರಾ? ಒಂದು ಮಳೆ ಪ್ಲೀಸ್ ಒಂದು ಮಳೆ ಬರಲಿ. ರೆಡಿ 1 2 3 ಸ್ಟಾರ್ಟ್. ನೀ ಪದ್ಯ ಹೇಳ್ತೀರಂತ ಮಾರ್ರೆ, ಹೇಳಿ ಪಾಯಪಟ್ಟು ಉಂಟು. ಒಂದು ಮಳೆ ಬಿಲ್ಲು ಹೇಳಿ. ಇಲ್ವಾ? ಗೊತ್ತಿಲ್ಲ? ಇವಾಗ ನೀವು ಹೇಳಿ. ಒಂದು ಮಳೆ ಬಿಲ್ಲು. ಒಂದು ಮಳೆ ಬಿಲ್ಲು. ಅಷ್ಟೇ? ಒಟ್ಟ ಸೇರ್ಕೊಂತ ಹೋಗುದೆ. ಹೌದಲ್ಲ, ಇದು ಒಟ್ಟರೆ ಸೇರಿ ಸಾರಿ ಉಂಟು ನೋಡಿ. ಅಗೇನ್ ರೆಡಿ 1 2 3 ಸ್ಟಾರ್ಟ್. Put a left foot in, put a left foot out, put a left foot in, and the shake it all about. You do the boogie woogie and you turn the point out. You do the boogie woogie, that's what it's all about. ನೀವು ಉಂಟಲ್ಲ ಕ್ಲಾಸ್ ಹೊಡೆದಾಗೆ ಮಾಡಿದ್ರಿ ಮಾರ್ರೆ. ನೀವು ಹೇಳ್ತೀರ ಹಾಗೆ? ನೀವೊಂದು ಒಟ್ಟಾರೆ ಒಂದು ಪದ್ಯ ಹೇಳ್ಬೇಕೀಗ. ಒಟ್ಟಾರೆ ಒಂದು ಪದ್ಯ ನಿಮ್ಗೆ, ಒಂದು ಒಟ್ಟಾರೆ ಪದ್ಯ, ಲಾಟ್ ಬೋಟ್ ಪದ್ಯ, ಬಾಯ್ ಬಂದದ್ದು ಹೇಳ್ಬೇಕೀಗ. ಜಾನಿ. ಓಕೆ, ನೀವು ಅದು ನಂಗೆ ರಿಪೀಟ್ ಮಾಡ್ಬೇಕೀಗ. 1 2 3 ಸ್ಟಾರ್ಟ್. ಚಪಾತಿ ಮಾಡೋದು ಪದ್ಯ ಉಂಟಾ? ಅಮ್ಮ ಹೇಳ್ತಾ ಇದ್ದಾರೆ ಚಪಾತಿ ಮಾಡೋದನ್ನ ಹೇಳಿ. ರೊಟ್ಟಿ ಪದ್ಯ, ಚಪಾತಿ ಜಾನಿ. ಓಕೆ, ನಿಮ್ ಚಪಾತಿ ಮಾಡೋದು ರೊಟ್ಟಿ ಮಾಡೋದು ಅಂತ ಅರ್ಧ ಹೇಳಿ. ಅರ್ಧ ಬೇಯಿದ್ರೆ ಸಾಕು, ಒಂದು ಸಾಕು. ಲೊಟ್ಟೆ ಒಂದು ಕಿತ್ತಪ್ಪ, ನನಗೊಂದು ತಟ್ಟಪ್ಪ, ಗೊತ್ತಾಯ್ತು. ಪುಟಾಣಿ ರೊಟ್ಟಿ, ಕೆಂಪಗೆ ಸುಟ್ಟಿ ಬಿಸಾಡಪ್ಪ, ಎರಡಕ್ಕೆ ಮಾರಪ್ಪ. ಮಾರಪ್ಪ, ಲಿಂಗಪ್ಪ, ಸಂಕಪ್ಪ ಎಲ್ಲ ಬಂತಲ್ಲ ಮಾರ. ಮತ್ತೆ ಹೇಳಿ. ರೆಡಿ 1 2 3 ಸ್ಟಾರ್ಟ್. ಹೇಳಿ, ಗೊತ್ತಿಲ್ಲ. ರೊಟ್ಟಿ ತಟ್ಟಿದ್ದು ಸಂಕಪ್ಪ, ಲಂಗಪ್ಪ, ಒಂದು ಕಿತ್ತಪ್ಪ, ಕಿಟ್ಟಪ್ಪ, ನನಗೊಂದು ರೊಟ್ಟಿ ಕಾಸಪ್ಪ, ನನಗೊಂದು ಪುಟಾಣಿ ರೊಟ್ಟಿ, ಕೆಂಪಗೆ ಸುಟ್ಟಿ, ಕೆಂಪೇಗೌಡ, ಪೈಸಕ್ಕೆ ಮಾಲಪ್ಪ, ಪೈಸಕ್ಕೆ ಮಾರಿದಪ್ಪ. ಯಾರು? ಲಿಂಗಪ್ಪ ಅಲ್ಲ? ಕರೆಕ್ಟ್. ಓಕೆ, ಆಗ್ಲಿ. ನೀವೊಂದು ಹೇಳ್ತೀರಾ? ರೊಟ್ಟಿದು ಹೇಳಿ. ರೆಡಿ 1 2 3 ಸ್ಟಾರ್ಟ್. ರೊಟ್ಟಿ ಅಂಗಡಿ ಕಿಟ್ಟಪ್ಪ, ನನಗೊಂದು ರೊಟ್ಟಿ ತಟ್ಟಪ್ಪ, ಪುಟಾಣಿ ರೊಟ್ಟಿ ಕೆಂಪಗೆ ಸುಟ್ಟಿ 50 ಪೈಸೆಗೆ ಮಾರಪ್ಪ. ಸೂಪರ್ ಮಾರ್ರೆ. ಮತ್ತೊಂದು ಹೇಳಿ. ಯಾರು? ಲಿಂಗಪ್ಪ ಮಾರಿದಲ್ಲ ಅದು. ರೆಡಿ 1 2 3 ಸ್ಟಾರ್ಟ್. ರೊಟ್ಟಿ ಅಂಗಡಿ ಕಿಟ್ಟಪ್ಪ, ನನಗೊಂದು ರೊಟ್ಟಿ ತಟ್ಟಪ್ಪ, ಪುಟಾಣಿ ರೊಟ್ಟಿ ಕೆಂಪಗೆ ಸುಟ್ಟಿ 50 ಪೈಸೆಗೆ ಮಾರಪ್ಪ. ಸೂಪರ್. 50 ಪೈಸೆ ಮಾರಿ ಮತ್ತೆ ಎಂತ ಮಾಡುದು? ಮತ್ತೆ ಇನ್ನೊಂದು ರೊಟ್ಟಿ ಮಾಡಬೇಕಲ್ಲ? ಅಲ್ಲ, ದುಡ್ಡು ತಗೊಂಡು. ಸಾರಿ ದುಡ್ಡು ತಗೊಳ್ಬೇಕಲ್ಲ. ಧರ್ಮ ಕೊಡ್ಲಿಕ್ಕೆ ಆಗಲ್ಲ, ಧರ್ಮಕ್ಕೆಲ್ಲ ಕೊಡ್ಲಿಕ್ಕಿಲ್ಲ ಅಲ್ಲ. ನಿಮ್ದು ಯಾವ್ದು? ಜಾನಿ. ನಿಮ್ದು ಅದೊಂದು ಸಾಲಿಡ್ ಸಾಂಗ್ ಮಾರ. ಅದು ಬರುದು ಮಾರ. ಜಾನಿ eating joker ಲಿಂಗಪ್ಪ, ಸೋಮಪ್ಪ, opening mouth. ಆಯ್ತಲ್ಲ, ಸೂಪರ್ ಮಾರ್ರೆ. ಒಂದು ವೀಕ್ಷಕರ ಒಂದು ಬಹು ಎಂತ ಹೇಳೋದು, ಅದಕ್ಕೆ ನಿರೀಕ್ಷೆ ಅಂದ್ರೆ ನಿಮ್ಮ ಒಂದು ಅದು ಪದ್ಯ ಹೇಳಿದ್ರಲ್ಲ, ಅದು ಎಂತದ್ ಮತ್ತೊಂದು ಹೇಳಿ. ಬುಗಿ ಯಾವ್ದು? ವಿತ್ ಡ್ಯಾನ್ಸ್ ಆಯ್ತಾ? ನಿಮ್ದು ಕೂಡ ಡ್ಯಾನ್ಸ್ ಬೇಕು, ನಂದು ಕೂಡ ಡ್ಯಾನ್ಸ್. ರೆಡಿ 1 2 3 ಸ್ಟಾರ್ಟ್.
ಓಕೆ ನೀವು ಒಟ್ಟಾರೆ ಸರ್ಫ್ ಪೌಡರ್ ಎಲ್ಲ ಹಾಕಿ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಆಯ್ತು. ನೀವು ಯಾವ್ದು ಹಾಲು ಯೂಸ್ ಮಾಡುದು ಮನೆಯಲ್ಲಿ? ಚಹಾ ಎಲ್ಲ ಮಾಡುದು? ನಂದಿನಿ ಹಾಲು. ನಂದಿನಿ ಮಿಲ್ಕ್ ಅಲ್ಲ, ನಂದಿನಿ ಮಿಲ್ಕ್ ಅಲ್ಲ, ಇದು ಜ್ಯೂಸ್ ಕುಡ್ತಿದ್ದೀರಾ ನೀವು? ಬಾದಾಮ್ ಫ್ಲೇವರ್ಡ್ ಮಿಲ್ಕ್ ನಂದಿನಿ ಅವ್ರದ್ದು ಇಲ್ಲಲ್ಲ, ಇದು ಕುಡಿರಿ. ನಿಮ್ಮ ಮನೆಯಲ್ಲಿ ಕೂಡ ನಂದಿನಿ ಅಲ್ಲ, ಇದನ್ನೀಗ ಕುಡಿಬೇಕು ನೀವು, ಆಯ್ತಾ? ಬಾದಾಮ್ ಫ್ಲೇವರ್ಡ್ ಮಿಲ್ಕ್ ಅಂತೆ, ಆಯ್ತಾ? ಕುಡಿಬೇಕು. ನಿಮ್ಗೆ ಯಾವುದು? ನಂದಿನಿ ಹಾಲು. ನಂದಿನಿ ಹಾಲ? ಓಕೆ. ಇದು ಜ್ಯೂಸ್ ಕುಡ್ತಿದ್ದೀರಾ ನೀವು? ಅಣ್ಣ ಕುಡಿದಿದ್ದೆ, ನೀವು ನಿಮ್ಗೆ ಕೊಡ್ಲಿಲ್ಲ? ಈಗ ನೀವು ಕುಡಿದು ನಂಗೆ ಟೇಸ್ಟ್ ಮಾಡ್ಬೇಕು ಈಗ, ಆಯ್ತಾ? ನನ್ನನ್ನು ಟೇಸ್ಟ್ ಮಾಡೋದಲ್ಲ, ಇದನ್ನ, ಆಯ್ತಾ? ಓಕೆ, ರೆಡಿ ಅಲ್ಲ? Put a left foot in, put a left foot out, put a left foot in, and shake it out. Do the woogie woogie and turn yourself around. Do the woogie woogie. That's all. ವೀಕ್ಷಕರೇ, ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಮತ್ತೆ ಕಿಲಾಡಿ ಪುಟಾಣಿಗಳು ಮುಂದುವರಿಯುತ್ತೆ. ಕಿಲಾಡಿ ಪುಟಾಣಿಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಿನಿ ಮಿಲ್ಕ್, ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟ, ಕುಲಶೇಖರ, ಮಂಗಳೂರು. ಕಿಲಾಡಿ ಪುಟಾಣಿಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಿನಿ ಮಿಲ್ಕ್, ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟ, ಕುಲಶೇಖರ, ಮಂಗಳೂರು. ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಕಿಲಾಡಿ ಪುಟಾಣಿಗಳು ಸ್ಪಾನ್ಸರ್ಡ್ ಬೈ ನಂದಿನಿ. ಇದು ಅಮ್ಮನ ಹತ್ರ ಹೀಗೆ ಮಾತಾಡೋದು ಬೇಡವಾ? ಹೀಗೆ ಮಾತಾಡೋದಲ್ಲ? ಓಕೆ, ಇರ್ಲಿ. ಸೊ ಅಮ್ಮ ಬಂದಿದಾರಲ್ಲ, ಮತ್ತೆ ಯಾರು ಬಂದಿದ್ದಾರೆ? ಅಣ್ಣನ ಹೆಸರು ಹೇಗೆ? ಹಳ್ಳಿ ಪ್ರಸಾದ್. ಹಳ್ಳಿ ಪ್ರಸಾದ್, ನಮಸ್ತೆ. ಹಳ್ಳಿ ಪ್ರಸಾದ್. ಅಮ್ಮನ ಹೆಸರು ಹೇಗೆ? ಲತ್ನಾ ಅಲ್ಲ, ಅದೇ ಲತ್ನಾ. ಓಕೆ. ಸೊ ಅಮ್ಮ ಅಂದ್ರೆ ನಿಮ್ಗೆ ತುಂಬಾ ಇಷ್ಟ. ಅಪ್ಪ ಇಲ್ಲಿ ಫೀಲ್ಡ್ ಅಲ್ಲಿ ಚಿತ್ರ ಮಾಡೋದು, ಎಂತ ಮಾಡೋದು? ನಕ್ಷ ಮಾಡೋದು. ಓಕೆ ಓಕೆ ಓಕೆ, ನಕ್ಷ ಮಾಡೋದು. ಓಕೆ, ಗ್ರೇಟ್. ಸೊ ಅಮ್ಮನ ಹತ್ರ ಮಾತಾಡ್ತೀನಿ ಈಗ. ಓಕೆ, ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಲತಾ. ಲತಾ. ಓಕೆ. ಏನ್ ಇವರಿಗೆ ತುಂಬಾ ಇಷ್ಟ ಆಗುತ್ತೆ ತಿಂಡಿ ನೀವು ಮಾಡಿರೋದು? ದೋಸೆ ಅಂದ್ರೆ ತುಂಬಾ ಇಷ್ಟ. ಓಕೆ, ಆಗಿಂದ ಹೇಳ್ತಿದ್ರು ದೋಸೆ. ಮತ್ತೊಂದು ಅವರು ಬಾರಿ ಒಳ್ಳೆ ದೋಸೆ ಮಾಡಿದ್ರು ಆಗ. ಅಂದ್ರೆ ಒಂದು ಎಣ್ಣೆ ಮತ್ತೆ ಗೋಧಿ ಅಂತೆ, ಮತ್ತೆ ದೋಸೆ ರೆಡಿ ಮಾಡಿದ್ದನ್ನ ಗೋಧಿಗೆ ಹಾಕಿ ಮತ್ತೆ ಬಿಸಾಡುದಲ್ಲ? ಯಾವ್ದು ಮೇಡಮ್? ಅದು ಎಣ್ಣೆ ಮತ್ತೆ ಗೋಧಿ ಹಿಟ್ಟು ಮತ್ತೆ ದೋಸೆ ಹಾಕೋದು, ದೋಸೆ ಲಡೆ ಹಾಕಿ ಅವಳಿಗೆ ಮಸಾಲೆ ದೋಸೆ ಅಂದ್ರೆ ತುಂಬಾ ಇಷ್ಟ, ಕ್ರಿಸ್ಪಿ ಆಗಿರುತ್ತೆ ಅಂತ ಹೇಳಿ ಅದನ್ನ ಜಾಸ್ತಿ ಕೇಳ್ತಾ ಇರ್ತಾಳೆ. ಓಕೆ, ನೀವು ಅದನ್ನ ಮಾಡಿ ಕೊಡ್ತೀರಾ? ಹೌದೌದು, ಅದನ್ನ ತೋರಿಸ್ತೇನಲ್ಲ ಅವಳಿಗೆ ಅಲ್ವಾ? ಸೊ ಹಾಗಾಗಿ ಇವ್ರು ಕಲ್ತಾಗಿದೆ ಈಗ ದೋಸೆ ಮಾಡೋದು ಹೇಗೆ ಅಂತ. ಇವ್ರು ಹೇಳಿರುವಂತ ದೋಸೆ ಮಾಡಿದ್ರೆ 100% ತಿನ್ಲಿಕ್ಕಾಗಲ್ಲ. ಓಕೆ. ಸೊ ಏನು ಫ್ಯೂಚರ್ ಪ್ಲಾನಿಂಗ್ ಮೇಡಮ್ ಇವ್ರದ್ದು? ಅಂದ್ರೆ ಮೇಬಿ ಒಂದು ಆಸೆ ಇರುತ್ತೆ. ಆಸೆ ಅಂದ್ರೆ ಅವಳು ಅವ್ರ ಅಣ್ಣನ ಹೆಚ್ಚು ಫಾಲೋ ಮಾಡ್ತಾ ಇದ್ದಾಳೆ. ಅಣ್ಣ ಏನಾಗ್ಬೇಕು ನಾನು ಅದೇ ಆಗ್ಬೇಕು. ಅಣ್ಣ ಏನಾಗ್ತಾರಂತೆ? ಅಣ್ಣಂದು ಅವನು ಡಾಕ್ಟರ್ ಆಗ್ಬೇಕನ್ನೋ ಆಂಬಿನೇಷನ್ ಇದೆ. ಡಾಕ್ಟ್ರಾ? ಅದಕ್ಕೆ ನೀವು ಕೂಡ ಡಾಕ್ಟರ್ ಅಂತೀರಾ? ಯಾವ್ದು ಅಂದ್ರೆ ಯಾವ್ದ್ರ ಡಾಕ್ಟರ್? ಡಾಕ್ಟರ್ ಅಂತ ಒಟ್ಟಾರೆ ಡಾಕ್ಟ್ರಾ? ಆಪರೇಷನ್ ಮಾಡೋದು ಮತ್ತೆ ಮತ್ತೆ ಚೆಕಪ್ ಮಾಡೋದು. ಅದು ಚೆಕಪ್ ಮಾಡೋದಾ ನೀವು? ಚೆಕಪ್ ಮಾಡುವಂತ ಡಾಕ್ಟರ್. ಓಕೆ ಓಕೆ. ಎಂತ ಚೆಕಪ್ ಅಲ್ಲ? ಇರ್ಲಿ. ಯಾವ್ದು? ಔಷಧಿ ಕೊಡೋದು. ಓಕೆ. ಬಂದವರಿಗೆಲ್ಲ ಔಷಧಿ ಕೊಡೋದಲ್ಲ, ಹುಷಾರಿದ್ರು ಕೂಡ. ಓಕೆ, ಇರ್ಲಿ. ಸೊ ಇವ್ರ ಮನೆಯಲ್ಲಿ ಸ್ವಲ್ಪ ತಂಟೆ ಎಲ್ಲ ಮಾಡ್ತಾರೆ ಹೇಗೆ? ತುಂಬಾನೇ.
ಏನೆಲ್ಲ ಮಾಡಿದ್ರು? 1 ಮಿನಿಟ್ ಅವಳು ಮನೇಲಿ ಕುತ್ಕೊಳ್ಳೋದಿಲ್ಲ. ಓ ದೇವರೇ, ಊಟ ಮಾಡ್ತಾರಾ? ಊಟ ಮಾಡ್ತಾಳೆ, ಊಟಕ್ಕಿಂತ ಹೆಚ್ಚು ಮಾತಾಡ್ತಾಳೆ ಅವಳು. ಓಕೆ, ಅದು ಒಳ್ಳೇದು. ಯಾವಾಗ್ಲೂ ಈಗ ಮಾತಾಡ್ತಿರ್ತಾಳೆ. ಊಟ ಮಾಡ್ಲಿಲ್ಲ ಅಂದ್ರೆ ಮೊಬೈಲ್ ಎಲ್ಲ ಕೇಳ್ತಾರಾ? ಮೊಬೈಲ್ ಕೊಡಿ. ಹೌದು, ಮೊಬೈಲ್ ಕೊಟ್ರೇನೆ ಊಟ ಹೋಗೋದು ಅವಳು. ಓ ಹಾಗೆ ಕೇಳಿ. ಓಕೆ, ಮೊಬೈಲ್ ಈಗ ಕೊಡ್ಲಿಲ್ಲ ಅಂದ್ರೆ ಊಟ ಮಾಡಲ್ಲ ನೀವು? ಅಣ್ಣ ಊಟ ಮಾಡ್ತಾರಾ? ಅಣ್ಣ ಊಟ ಮಾಡ್ತಾರಾ? ಓಕೆ. ತಂದೆಯವರು ಏನ್ ಮಾಡುದು? ಅವ್ರ ಲ್ಯಾಂಡ್ ಸರ್ವೇಯರ್. ಹೌದಾ? ಇವ್ರದ್ದು ಅದೇ ನಕ್ಷೆ ಅಲ್ಲ? ಓಕೆ, ಆಗ್ಲಿ. ಸೊ ಗ್ರೇಟ್. ಅಂಡ್ ಅಣ್ಣ ಏನ್ ಮಾತಾಡ್ತಾರೆ ನೋಡು? ಅಣ್ಣ ಅಂದ್ರೆ ತುಂಬಾ ಇಷ್ಟ ಅಲ್ಲ ನಿಮ್ಗೆ? ಓಕೆ, ಅಣ್ಣ ಹತ್ರ ಹಾಯ್ 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 ಹೇಳಿ. ಓಕೆ, ನೀವು ಹಾಯ್ ಹೇಳಿ. ಅಣ್ಣನ ಹೆಸರಿಗೆ ನಿಮ್ದು ಫೈಟ್ ಎಲ್ಲ ಇರ್ತದಂತಲ್ಲ ಮನೆಯಲ್ಲಿ? ಯಾವ್ದ್ರಲ್ಲಿ? ಪೆನ್ಸಿಲ್ ಕಿತ್ಕೊಳ್ಳೋದ್ರಲ್ಲಿ ಫೈಟ್ ಆಗ್ತದೆ. ಓಕೆ ಓಕೆ, ಪೆನ್ಸಿಲ್ ಕಿತ್ಕೊಳ್ಳೋದ್ರಲ್ಲಿ ಒಂದು ಫೈಟ್ ಆಗ್ತದೆ. ಒಂದು ರಿಮೋಟ್ ಟಿವಿ ರಿಮೋಟ್. ಅದೇ ಈಗ ಟಿವಿ ರಿಮೋಟ್ ಎಷ್ಟನೇದ್ದು? ಟಿವಿ ರಿಮೋಟ್ ಲೆಕ್ಕ ಇಲ್ಲ. ಅಯ್ಯೋ ದೇವ, ಟಿವಿ ಹೊಡೆದು ಹಾಕಿದ್ರೆ ಇಲ್ಲಲ್ಲ? ಇಲ್ಲ ರಿಮೋಟ್ ಮಾತ್ರ ಅಲ್ಲ, ಅಲ್ಲಿ ತನ ಅದೇ ಇರ್ಲಿ ಆಯ್ತು. ರಿಮೋಟ್ ಒಂದು ಏನಾದ್ರು ಅಲ್ವಾ ರೀ? ಅಲ್ಲ, ಇನ್ನು ಮಾಡ್ಬೇಡಿ ಆತರ. ನಿಮ್ಗೆ ಯಾವ ಚಾನಲ್ ಇಷ್ಟ? ನನಗೆ ಸ್ಪಂದನ ಟಿವಿ ಅಲ್ಲ? ಕರೆಕ್ಟ್, ಗೊತ್ತಾಯ್ತು. ನಿಮ್ಗೆ ಕೂಡ ಸ್ಪಂದನ ಟಿವಿ ಅಲ್ಲ? ಓಕೆ, ಸೂಪರ್. ಸೊ ಗ್ರೇಟ್. ಅಂಡ್ ನೀವು ಎಷ್ಟು ಕ್ಲಾಸು? 5th ಸ್ಟ್ಯಾಂಡರ್ಡ್. ಓಕೆ, ಆಲ್ ದಿ ಬೆಸ್ಟ್ ನಿಮ್ಗೆ. ಆಯ್ತಾ? ಓಕೆ, ಬಾಯ್ ಬಾಯ್ ಬಾಯ್. ಶಾನಿ, ಓಕೆ, ಯಾರು ಬಂದಿದ್ದಾರೆ ಮನೆಯಲ್ಲಿ? ಮನೆಯಿಂದ ಯಾರು ಬಂದಿದ್ದಾರೆ? ಅಮ್ಮ ಅಪ್ಪ ಬಂದಿದ್ದಾರಲ್ಲ. ಅಮ್ಮನ ಹೆಸರಿಗೆ ಉಷಾ. ಓಕೆ, ಅಪ್ಪನ ಹೆಸರಿಗೆ ಸಂತೋಷ್. ಸಂತೋಷ್ ಅಲ್ಲ? ಓಕೆ. ಅಪ್ಪ ಬಾಪನ ಅಮ್ಮ ಬಾಪನ ಹೇಳಿ ನೀವು. ಓಕೆ, 2 ಜನರು ಕೂಡ ಪಾಪವೇ. ಓಕೆ, ಯಾರ ಹತ್ರ ಈಗ ಮಾತಾಡ್ಬೇಕು ಫಸ್ಟ್? ಅಮ್ಮನ ಹತ್ರನ ಅಪ್ಪನ ಹತ್ರನ? ಅಪ್ಪನ ಹತ್ರ ಮಾತಾಡ್ತೀನಿ ಈಗ. ಓಕೆ, ನಮಸ್ತೆ ಸರ್. ನಮಸ್ತೆ. ನಿಮ್ಮ ಹೆಸರು? ಸಂತೋಷ್. ಓಕೆ, ಅವರು ಕರೆಯುವುದು ನಿಮ್ಮನ್ನ ಸಂತೋಷ್ ಅಲ್ಲ? ಓಕೆ. ನಿಮ್ ಜೊತೆ ಸ್ವಲ್ಪ ಜಾಸ್ತಿ ಕ್ಲೋಸ್ ಇದ್ದಾರಾ ಅಂತ ಅಲ್ವಾ? ಅಮ್ಮನ ಹತ್ರ ಇಲ್ವಾ? ಇದ್ದಾರೆ. ಓಕೆ, ನಿಮ್ ಜೊತೆ ಸ್ವಲ್ಪ ಜಾಸ್ತಿ ಪ್ರೀತಿ ಅಲ್ವಾ? ಅಂದ್ರೆ ಪಕ್ಕ ಸಮಾಧಾನ ಮಾಡ್ಬೇಕು. ರಪಕ್ಕ ಬಂದು ನೀವು ಸಮಾಧಾನ ಮಾಡ್ಬೇಕು ಅಲ್ಲ? ಗ್ರೇಟ್. ಈಗ ಮನೆಯಲ್ಲಿ ಕೂಗಿದ್ರೆ ನೀವೇ ಸಮಾಧಾನ ಮಾಡೋದಾ? ಅಲ್ಲ, ಹೆಚ್ಚಿಗೆ ಶಾಪ್ ಅಲ್ಲಿ ಇರ್ತೇನೆ. ಓಕೆ ಓಕೆ. ಆದ್ರೆ ನಾ ಬಂದ ಕೂಡಲೇ ಅಪ್ಪನ ಹತ್ರ ಬಾರಿ ಅಲ್ಲ? ನೀವು ಐಸ್ ಕ್ರೀಮ್ ಕೊಡ್ತೀರಾ ಚಾಕ್ಲೇಟ್ ಕೊಡ್ತೀರಾ ಫಸ್ಟ್? ಅವಳಿಗೆ ಕೋನ್ ಐಸ್ ಕ್ರೀಮ್ ಅಲ್ಲ? ಓಕೆ, ಕೋನ್ ಐಸ್ ಕ್ರೀಮ್. ಚಾಕ್ಲೇಟ್ ಇಷ್ಟ ಇಲ್ಲ? ಚಾಕ್ಲೇಟ್ ತಿಂತಾಳೆ. ಅದೇ ಕೋನ್ ಐಸ್ ಕ್ರೀಮ್ ಮಾಡಿದ್ರೆ ಒಂದೇ ಸಲ ಸಮಾಧಾನ ಆಗ್ತದೆ. ಓಕೆ, ಮನೆಯಲ್ಲಿ ಟೀಚಿಂಗ್ ಎಲ್ಲ ಮಾಡ್ತಾರಲ್ಲ ನಿಮ್ಗೆ? ಟೀಚಿಂಗ್ ಕೋಲ್ ಇಟ್ಕೊಂಡಲ್ಲ? ಜೋರುಂಟು ಅದು. ಕರೆಕ್ಟ್ ಅಲ್ಲ? ಟೀಚಿಂಗ್ ಎಲ್ಲ ಮಾಡ್ತಾರೆ. ಅವಳಿಗೆ ಹೋಮ್ವರ್ಕ್ ಎಲ್ಲ ಹೇಳಿಕೊಡ್ಬೇಕಂತ. ಓಹೋ, ಹೋಮ್ವರ್ಕ್ ಎಲ್ಲ ನೀವೇ ಹಾಗೆ ಜೋರ್ ಮಾಡಿ? ಅಪ್ಪ ಹೇಳಿಕೊಡ್ಬೇಕು. ಅವ್ರು ಕಳಿಸ್ತಾರ? ಓಕೆ. ಸೊ ನೀವು ಸ್ಟೋರಿ ಎಲ್ಲ ಹೇಳ್ತೀರಿ ಇವರಿಗೆ? ಕೆಲವೊಂದು ಸ್ಟೋರಿ ಎಲ್ಲ ಹೇಳ್ತೀರಿ? ಎಲ್ಲ ಸ್ಟೋರಿ ಹೇಳ್ತೇನೆ. ಓಕೆ, ನಂದೇ ಸ್ಟೋರಿ. ನಿಮ್ದು ಸ್ಟೋರಿ? ಓಕೆ, ನಿಮ್ದು ಸ್ಟೋರಿಯಾ? ಓಕೆ, ಯಾವ್ದು ಸ್ಟೋರಿ ಹೇಳಿದ್ದಾರೆ ಇಲ್ಲಿ ತನಕ? ಒಟ್ರಾಸ ಹೇಳುದಲ್ಲ ಅಲ್ಲ? ಕರೆಕ್ಟ್. ಓಕೆ, ಸೊ ನಿಮ್ಮ ಸ್ಟೋರಿ ಅವ್ರಿಗೆ ಹೇಳ್ತಾರೆ. ಓಕೆ, ಸೊ ಮಲಗುವಾಗ ಹೇಗೆ ಅಂದ್ರೆ ನೈಟ್ ಊಟ ಆದ ನಂತರ? ಊಟ ಮಾಡಿ ಟಿವಿ ನೋಡುವಾಗ ಚೂರು ಸ್ಟೋರಿ ಖುಷಿಯಾಲಿಗೆ ಅಲ್ಲ? ಓಕೆ. ಸೊ ಫ್ಯೂಚರ್ ಏನಾಗ್ಬೇಕು? ಟೀಚರ್ ಆಗ್ಬೇಕಾ ಹೇಗೆ? ಈಗ ಐಡಿಯಾ ಇಲ್ಲ. ಈಗ ಸ್ವಲ್ಪ ದೊಡ್ಡದಾಗ್ಲಿ ಅಲ್ವಾ? ಕರೆಕ್ಟ್. ಅಂಡ್ ಡ್ಯಾನ್ಸ್ ಸ್ವಲ್ಪ ಜಾಸ್ತಿ. ಡ್ಯಾನ್ಸ್ ಮತ್ತೆ ಸಿಂಗಿಂಗ್ ಒಳ್ಳೆ ಇದ್ದಾರೆ. ಓಕೆ, ಸಿಂಗಿಂಗ್ ಸೂಪರ್. ನಂಗೆ ಸಿಂಗ್ ಮಾಡಿದ್ರು, ಅವ್ರ ವಾಯ್ಸ್ ಒಳ್ಳೆದಿದೆ. ಅಂಡ್ ತುಂಬಾ ಇಷ್ಟ. ಸಿಂಗಿಂಗ್ ಹೇಳಿದ್ರೆ ತುಂಬಾ ಇಷ್ಟ. ಕರೆಕ್ಟ್. ತುಂಬಾ ಸಿಂಗರ್ಸ್ ಇದ್ದಾರೆ ಇಲ್ಲಿ. ಇವರಂತೂ ಒಳ್ಳೆ ಸಿಂಗ್ ಮಾಡ್ತಾರೆ. ನೀವು ಕೂಡ ಒಳ್ಳೆದಿರಿ. ನೀವು ಭಯಂಕರ ಸಿಂಗ್ ಮಾಡ್ತೀರಿ. ಆಯ್ತಾ? ಓಕೆ, ಅಮ್ಮನ ಹತ್ರ ಮಾತಾಡೋಣ ಅಲ್ಲ? ನಮಸ್ತೆ ಮೇಡಮ್. ನಮಸ್ತೆ. ನಿಮ್ಮ ಹೆಸರು? ಉಷಾ. ಓಕೆ. ಇರಗಂಚೂರು ವನಸ್ಪಂಪನಗಂತ ಬಂಗಾಪನ ಮಸ್ತ್ ಬಂಗಾಪುಂಡು. ಮೊಬೈಲ್ ತೋಜದ್ ಪುರ ಇಂಚ ಮೊಬೈಲ್ ಬೋಡಿ ಎಂತ ಬೇಕು? ನೀವು ಗೇಮ್ ಆಡ್ತೀರಾ ಅದ್ರಲ್ಲಿ ಮೊಬೈಲ್ ಅಲ್ಲಿ? ಬಾರ್ಬಿ. ಓಕೆ. ಸೊ ಇರು ಮಸ್ತ್ ಜೋರ ಇಂಚ ಅಂಚದಲ್ಲಿ ಓಕೆ. ಈ ಪಂಡರಿದ್ದ ಜೋರ್ಗೆ ಜೋರ್ ಮಲ್ಪಡೆ ಕರೆಕ್ಟ್. ಸ್ವಲ್ಪ ಜೋರ್ ಅಮ್ಮ ಅಲ್ಲ, ಜೋರ್ ಮಾಡ್ಲಿ ಅಲ್ಲ? ಕರೆಕ್ಟ್. ಪಾಪ
ಅಷ್ಟೇ ಈ ಜೋರ್ ಮಾಡ್ತಾನಲ್ಲ ಇರ್ ಪಾಪನೆ ನನ್ನ ಒಂದು ಜಾಸ್ತಿ ಜೋರ್ ಮಾಡ್ಲೆ. ಓಕೆ ಎಸ್. ಅಂಡ್ ದಾದಿ ತಿಂಡಿ ಮೇರೆಗೆ ಇಷ್ಟಪಡು ಅಲ್ಲೇ ಪುಲಾವ್ ಇಷ್ಟ. ಪುಲಾವ್ ಹಾಗೆ ಕಟ್ ಮಾಡಿದ್ರೆ ದೋಸೆ ಅಂದ್ರೆ ದೋಸೆ ಪುಲಾವ್ ಇಷ್ಟನೇ. ಡೈಲಿ ಬರೋ ದೋಸೆ ಬಕ್ಕ ಬಿಸ್ಕಿಟ್ ಜಾಸ್ತಿ. ಬಿಸ್ಕಿಟ್ ಬಿಸ್ಕಿಟ್ ಬರೋ ಜಾಸ್ತಿ ಅಂತಾರೆ ಅಂತ. ಓಕೆ ಓಕೆ ಎಸ್. ಅಂಡ್ ಆಲ್ ದಿ ಬೆಸ್ಟ್ ನಿಖಿಲೆಗ್ಲ ಮೇರೆಗ್ಲ. ಓಕೆ ಥ್ಯಾಂಕ್ ಯು. ಸೊ ದೇಶಿಕ್ ಯಾರು ಬಂದಿದ್ದಾರೆ ಮನೆಯಿಂದ? ಅಮ್ಮ ಅಣ್ಣ. ಅಮ್ಮ ಅಣ್ಣ. ಓಕೆ ಅಣ್ಣನ ಹೆಸರಿಗೆ ಬಲೂನ್. ಬಲೂನ್ ಸರಿ ಬಲೂನು. ಅಮ್ಮನ ಹೆಸರಿಗೆ ಶ್ರುತಿ. ಶ್ರುತಿಯಾ? ಓಕೆ. ಅಮ್ಮ ಪಾಪ ಅಪ್ಪ ಅಲ್ಲ ಅಪ್ಪ ಪಾಪ ಅಮ್ಮ ಜೋರು. ಯಾಕೆ 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 ಅಮ್ಮ ಜೋರು? ಎಂತ ವಿಷಯ ಎಂತ ನಿಮ್ದು? ಬೈತಾರಾ? ಹೊಡಿತಾರೆ. ಅಪ್ಪ ನಂಗೆ ಹೊಡಿದಿಲ್ಲ ನೋಡಿ, ಅದೊಂದು ಬಾರಿ ಬೇಜಾರು ಉಂಟಲ್ಲ ನಿಮ್ಗೆ. ನಾನೀಗ ಅದನ್ನು ಕ್ಲಿಯರೆನ್ಸ್ ಮಾಡ್ತೇನೆ. ಈಗ ಅಲ್ಲಿ ಅಮ್ಮ ಹೊಡಿಬಾರ್ದು ನಿಮ್ಗೆ ಅಷ್ಟೇ ಅಲ್ಲ? ಓಕೆ ಎಸ್. ಅಮ್ಮನ ಹತ್ರ ನಾನು ಹೇಳಿ ಎಂತಾದ್ರೂ ಮಾಡಿ ಒಪ್ಪಿಸ್ತೇನೆ. ನೀವೇ ಎಂತ ಜಾಸ್ತಿ ತಪ್ಪೆಲ್ಲ ಮಾಡೋದು ನೀವೇ ಅಂತ ಮನೇಲಿ? ಮತ್ತೆ ಅಣ್ಣ ಮಾಡುದಾ? ಮೊನ್ನೆ ಅಂತ ಫ್ರಿಜ್ ಎಲ್ಲ ಬಿಸಾಡಿದಲ್ಲ, ನೀವು ಒಂದು ಟಿವಿ ಬಿಸಾಡಿ, ತೊಂದರೆ ಇಲ್ಲ, ಅಲ್ಲಿಗೆ ಸೂಟ್ ಆಗ್ತದೆ ಆಯ್ತಾ? ಮಾಡಬೇಡಿ ಮಾರ್ರೆ. ಓಕೆ. ನಮಸ್ತೆ ಮೇಡಮ್. ನಮಸ್ತೆ. ಸೊ ನೀವು ಬರೀ ಜೋರ್ ಅಂತ ಇವ್ರು ಹೇಳಿದ್ರಿ, ಎಂತ ವಿಷಯ ಅಂತ ಹೇಳಿ ಅದನ್ನು ಕ್ಲಿಯರೆನ್ಸ್ ಮಾಡುವ ಎಲ್ಲಿಗೆ? ಅವ್ರಿಗೆ ನಾನು ಜೋರು ಅಂತ ಕಾಣಿಸುತ್ತೆ. ಓಕೆ ಓಕೆ ಜೋರು ಅಂತ ಕಾಣಿಸುತ್ತೆ ಅಲ್ವಾ? ಓಕೆ. ಅಂಡ್ ಇವ್ರು ಹೇಳುದು ಅದು ಹೊಡಿಬಾರ್ದು ಅಂತ. ಹೌದು, ಇಬ್ರು ಫೈಟ್ ಮಾಡ್ತಾರಲ್ಲ, ಆಗ ಗಲಾಟೆ ಬಿಡಿಸ್ತೇನಲ್ಲ ನಾನು, ಅವನಿಗೆ ಪೆಟ್ ಕೊಡ್ತೇನಲ್ಲ, ಸೊ ಆಗ ಅಮ್ಮ ಜೋರು. ಕರೆಕ್ಟ್. ಸ್ವಲ್ಪ ಜಾಸ್ತಿ ಹೊಡಿರಿ, ನೋ ಪ್ರಾಬ್ಲಮ್. ಹಾಗೆ ಇರ್ಲಿ, ನೋ ಪ್ರಾಬ್ಲಮ್. ಇರ್ಲಿ, ಅಲ್ಲಿ ನೋಡಿ ಇಲ್ಲಿ ಕ್ಲಿಯರೆನ್ಸ್ ಆಯ್ತು ಆಯ್ತಾ? ಅಪ್ಪ ಪೆಟ್ ಕೊಡೋದಿಲ್ಲ, ಅದಕ್ಕೆ ಅಪ್ಪ ಪಾಪ ಪಾಪ ಅಲ್ಲ. ಅಪ್ಪನ ಹೆಸರಿಗೆ? ಅಪ್ಪನ ಹೆಸರು ನಿರಂಜನ್. ಓಕೆ. ನೇಜರ್ ಅಲ್ಲ ನಿರಂಜನ್. ಓಕೆ ಓಕೆ. ಸೊ ಮನೆಯಲ್ಲಿ ಈಗ ಏನ್ ತಿಂಡಿ ಇಷ್ಟ ಆಗುತ್ತೆ ಇವರಿಗೆ? ಅವನಿಗೆ ಪುಲಾವ್ ಪೂರಿ ಅಂದ್ರೆ ತುಂಬಾ ಇಷ್ಟ. ಹೌದಾ? ಒಂದು ಆಗ ಒಂದು ಎಂಥದ್ದೊಂದು ಪೂರಿ ಮಾಡಿದ್ರಪ್ಪ, ಅದು ಭಯಂಕರ ಇತ್ತು ಪೂರಿ, ತಿನ್ಲಿಕ್ಕೆ ಆಗಲ್ಲ ಅಷ್ಟೇ ಅಲ್ಲ? ಓಕೆ. ಫ್ಯೂಚರ್ ಪ್ಲಾನಿಂಗ್ ಏನಿದೆ ಮೇಡಮ್ ಇವ್ರದ್ದು? ಅವನು ಸೋಲ್ಜರ್ ಆಗ್ಬೇಕಂತೆ. ಹೌದಾ? ಗ್ರೇಟ್, ಕಂಗ್ರ್ಯಾಚುಲೇಷನ್ಸ್. ನೀವು ಆಗ್ತೀರಾ ಆಯ್ತಾ? ಯಾವಾಗ ಆಗ್ತೀರಾ? ಎಷ್ಟು ವರ್ಷ ಬೇಕು ಇದಕ್ಕೆ? ಸ್ಕೂಲ್ ಎಲ್ಲ ಇದು 10th ಕ್ಲಾಸ್ ಎಲ್ಲ ಆದ್ಮೇಲೆ ರಪ್ಪ ಸೋಲ್ಜರ್ ಅಲ್ಲ? ಗ್ರೇಟ್ ಗ್ರೇಟ್. ಅದೊಂದು ಮೈಂಡಲ್ಲಿ ಇರಲಿ ಆಯ್ತಾ? ಅದಕ್ಕೆ ಏನೆಲ್ಲ ಆಗ್ಬೇಕು ಎಲ್ಲ ಕೇಳಿ ಬೇರೆಯವ್ರ ಹತ್ರ ಆಯ್ತಾ? ಅದೆಲ್ಲ ನೋಡಿ ಏನಾಗ್ತದ ಅಂತ ಸ್ವಲ್ಪ ಇಂಪಾರ್ಟೆಂಟ್ ಕೊಡಿ, ಅದಕ್ಕೆ ಇಂಪಾರ್ಟೆನ್ಸ್ ಆಯ್ತಾ? ಓಕೆ. ಅಣ್ಣ ಏನಾಗ್ತಾರೆ? ಅಣ್ಣಂದು ಅದು ಆಂಬಿಷನ್ ಸೋಲ್ಜರ್ ಆಗ್ಬೇಕಂತ, ಸೊ ಇವನು ನಾನು ಸೋಲ್ಜರ್ ಆಗ್ಬೇಕಂತ. ಅವ್ರಿಗೆ ಕೊಡಿ, ಅಣ್ಣನ ಹತ್ರ ಮಾತಾಡುವ. ಸೋಲ್ಜರ್ ಅವರು ನಮಸ್ತೆ. 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 ಓಕೆ. ಮತ್ತೆ ಹೇಗಿದ್ದೀರಾ ಇವ್ರೆ? ನಿಮ್ಮ ಹೆಸರು ಹೇಗೆ? ನನ್ನ ಹೆಸರು ವರುಣ್. ಬೆಲೂನ್ ಅಲ್ವಾ? ಅಲ್ಲ, ಬೆಲೂನ್ ಹೇಳಿದ್ದು ಮಾರ್ರೆ. ಇದು ಫೈಟ್ಸ್ ಎಲ್ಲ ಆಗ್ತದೆ ನಿಮ್ದು? ಯಾವ್ದ್ರಲ್ಲೆಲ್ಲ? ಅದು ಆಟ ಆಡುವಾಗ. ಎಂತ ಆಟ ಆಡುದು ನೀವು? ಕ್ರಿಕೆಟ್ ಮತ್ತೆ ಕಬಡ್ಡಿ ಆಡುವಾಗ. ಕ್ರಿಕೆಟ್ ಮತ್ತೆ ಕಬಡ್ಡಿ. ಯಾವ್ದ್ರಲ್ಲಿ? ಬೆಡ್ ಮೇಲೆ ಆಡುದ ನೀವು? ಅಲ್ಲ, ಮತ್ತೆ ಕೆಳಗೆ. ಕೆಳಗೆ. ಓಕೆ. ಸೊ ಅದ್ರಲ್ಲಿ ಏನ್ ಗಲಾಟೆ ಆಗುದು ನಿಮ್ಗೆ? ಏನ್ ಅದು ವಿಷಯ? ಕ್ರಿಕೆಟ್ ಅಲ್ಲಿ ಔಟ್ ಆದ್ರೆ ಅವನು ಔಟ್ ಕೊಡೋದಿಲ್ಲ ಅದಕ್ಕೆ. ಯಾರು ಇವನು? ಇವನು ಎಂಪೈರಾ? ಅಲ್ಲ, ಮತ್ತೆ ಅವನು ಬ್ಯಾಟ್ಸ್ಮನ್. ಬ್ಯಾಟಿಂಗ್ ಮಾಡಿ ಹೋಗುದು, ಬೌಲಿಂಗ್ ಎಲ್ಲ ಇಲ್ಲ, ಫೀಲ್ಡಿಂಗ್ ಎಲ್ಲ ಇಲ್ಲ ಅಲ್ಲ? ಓಕೆ. ಸೊ ಹಾಗಾಗಿ ಇವ್ರ ಜೊತೆ ನಿಮ್ಗೆ ಫೈಟ್ಸ್ ಆಗ್ತಾ ಇರುತ್ತೆ ಅಲ್ವಾ? ಓಕೆ. ನೀವೇ ಎಷ್ಟು ಕ್ಲಾಸ್ ನೀವು? ನಾನು ಫೋರ್ತ್ ಸ್ಟ್ಯಾಂಡರ್ಡಾ? ಓಕೆ ದೆನ್ ಆಲ್ ದ ಬೆಸ್ಟ್ ನಿಮ್ಗೆ. ಓಕೆ ಬಾಯ್. ಬಾಯ್. ಸೊ ಇದು ಆಯ್ತಾಯ್ತು. ಓಕೆ. ಥ್ಯಾಂಕ್ ಯು ಪ್ರಿಯದರ್ಶಿನಿ ಅವರೇ. ಆ್ಯಂಡ್ ನೀವು ಬಂದದಕ್ಕೆ ಖುಷಿ ಆಯ್ತು. ಇನ್ನು ಯಾವಾಗ ಬರ್ತೀರಾ ನೀವು? ನಾಳೆ ಬನ್ನಿ. ಓಕೆ. ಥ್ಯಾಂಕ್ ಯು ಸೋ ಮಚ್. ಇದು ನಂದಿನಿ ಕಡೆಯಿಂದ ಆಯ್ತಾ ನಿಮ್ಗೆ ಒಂದು ಗಿಫ್ಟ್. ಓಕೆ ಬಾಯ್. ಥ್ಯಾಂಕ್ ಯು. ಬಾಯ್. ತ್ರಿಶಾನಿ, ನಂದಿನಿ ಕಡೆಯಿಂದ ಇದೊಂದು ಗಿಫ್ಟ್ ಇದೆ ನಿಮ್ಗೆ. ಓಕೆ. ಸೊ ತುಂಬಾ ಖುಷಿ ಆಯ್ತು ನಿಮ್ಮ ಹತ್ರ ಮಾತಾಡಿ. ಅಂಡ್ ಸಾಂಗ್ ಸೂಪರ್. ಅಂಡ್ ನೀವು ಒಂದು ಸಿಂಗರ್ ಆಗ್ತೀರಾ ಗ್ಯಾರಂಟಿ ಆಯ್ತಾ? ಆಲ್ ದ ಬೆಸ್ಟ್ ನಿಮ್ಗೆ. ಯಾವಾಗ ಬರ್ತೀರಾ? ನಾಳೆ. ಮುಂಚೆಯಿಂದ ನೀವು ಅಲ್ಲೇ ಇದ್ರಲ್ಲ? ಕರೆಕ್ಟ್. ನಾಳೆ ಬರ್ತೀರಲ್ಲ? ನಾಳೆ ಇರ್ಲಿಲ್ಲ ಅಲ್ಲಿ. ಓಕೆ ಬಾಯ್. ಬಾಯ್ 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 ಬಾಯ್. ರೈಟ್ ಹ್ಯಾಂಡ್ ಕೊಡಿ. ಲೆಫ್ಟ್ ರೈಟ್ ಹ್ಯಾಂಡ್ ಕೊಡಿ. ಓಕೆ ಬಾಯ್ 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 ದೇಶಿಕ್. ಓಕೆ. ಸೊ ಇದು ನಂದಿನಿ ಕಡೆಯಿಂದ ಒಂದು ಗಿಫ್ಟ್ ಇದೆ ನಿಮ್ಗೆ. ಓಕೆ. ಅಂಡ್ ಯಾವುದು? ಬೆಲೂನ್ ಅಲ್ಲ ನಿಮ್ಮ ಅಣ್ಣನ ಹೆಸರು? ಓಕೆ. ಬೆಲೂನ್ ಅವ್ರ ಜೊತೆ ಒಳ್ಳೆ ಮಾಡಿ ಇರಿ ಆಯ್ತಾ? ಅಂಡ್ ನೀವು ಇದು ರಿಮೋಟ್ ಮತ್ತೆ ಟಿವಿ ಫ್ರಿಜ್ ಎಲ್ಲ ಬಿಸಾಡೋದು ಬೇಡ ಆಯ್ತಾ? ಓಕೆ. ಅಮ್ಮ ಅದು ನಾನು ಕ್ಲಿಯರೆನ್ಸ್ ಮಾಡಿದಲ್ಲ, ಅದೆಲ್ಲ ಕರೆಕ್ಟ್ ಆಗ್ತದೆ ಆಯ್ತಾ? ಸೊ ಇನ್ನು ಬರೋದು ನೀವು ನಾಳೆ. ಬಾಯ್. ಥ್ಯಾಂಕ್ಸ್. ಬಾಯ್. ಸೊ ವೀಕ್ಷಕರು ತುಂಬಾ ಸೂಪರ್ ಆಗಿ ಮಾತಾಡಿದ್ರು ನಮ್ಮ ಮಕ್ಕಳು. ಅಂಡ್ ಇನ್ನು ಸಂಡೇ. ಸೊ ಕಿಲಾಡಿ ಪುಟಾಣಿಗಳು ಸ್ಪಾನ್ಸರ್ಡ್ ಬೈ ನಂದಿನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಸೋನಾ ಟಿವಿ. ಬಾಯ್. ಕಿಲಾಡಿ ಪುಟಾಣಿಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಿನಿ ಮಿಲ್ಕ್, ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟ, ಕುಲಶೇಖರ, ಮಂಗಳೂರು.